ನಮಸ್ಕಾರ ವೀಕ್ಷಕರೇ, ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ಶ್ರೀನಾಥ್. ಇವತ್ತಿನ ದಿನ ಸಂತ್ರಸ್ತರ ಜೊತೆ ನಾವಿದ್ದೇವೆ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಬಹುಶಃ ಕರ್ನಾಟಕದಲ್ಲಿ ನೋಡ್ತಾ ಹೋದರೆ ಪ್ರಾಕೃತಿಕ ವಿಕೋಪಕ್ಕೆ, ಅದೇ ರೀತಿಯಲ್ಲಿ ವರುಣನ ಅಬ್ಬರಕ್ಕೆ ಮಾನವ ಸಂಪೂರ್ಣವಾಗಿ ಸೋತು ಹೋಗಿದ್ದಾನೆ, ಶರಣಾಗತನಾಗಿದ್ದಾನೆ. ಬಹುಶಃ ಪರಿಸ್ಥಿತಿಯನ್ನು ನೋಡ್ತಾ ಹೋದರೆ ಈ ಒಂದು ಸ್ವಚ್ಛವಾದಂಥ ಹಸಿರನ್ನು, ಸೌಂದರ್ಯವನ್ನು, ರಮಣೀಯವಾದಂಥ ಒಂದು ಪ್ರದೇಶಗಳನ್ನು ಹೊದ್ದು ಮಲಗಿದ್ದಂಥ ಉತ್ತರ ಕನ್ನಡ ಈಗ ಸಂಪೂರ್ಣವಾಗಿ ಸ್ಮಶಾನದ ಕಲೆಯನ್ನು ಬೀರ್ತಾ ಇದೆ. ಅಲ್ಲಿನ ಒಂದು ಪರಿಸ್ಥಿತಿಯನ್ನು ನೋಡ್ತಾ ಹೋದರೆ ನಮಗೆ ನೋವಾಗುತ್ತೆ. ಅಲ್ಲಿಗೆ ಹೋಗಬೇಕಾದಂಥ ಸಂದರ್ಭದಲ್ಲಿ ನಾವೇ ಕಣ್ಣೀರು ಹಾಕಿಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂಥ ಒಂದು ದುಸ್ಥಿತಿಗೆ ಕಾರಣ ಆಗಿದ್ದಕ್ಕಂಥದ್ದು ಪ್ರಾಕೃತಿಕ ವಿಕೋಪ. ಇದರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳನ್ನು ಮಾಡಬೇಕಾಗತ್ತೆ. ಯಾಕೆ ಪ್ರಾಕೃತಿಕ ವಿಕೋಪ ಆಗೋದಕ್ಕೆ ಕಾರಣಗಳೇನು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳೆಲ್ಲ ಆಗಿದೆ, ಹಲವಾರು ಬಾರಿ ಆಗಿದೆ. ಆದರೂ ಕೂಡ ಚರ್ಚೆಗಳನ್ನು ಮಾಡಲೇಬೇಕು. ಯಾಕೆಂತಂದರೆ ಅವ್ಯಾಹತವಾಗಿ ಮರಳನ್ನು ತೆಗೆದು ಈ ಒಂದು ನದಿ ಪಾತ್ರಗಳಲ್ಲಿ ಮರಳನ್ನು ತೆಗೆದ್ರು, ಆ ಕಾರಣದಿಂದ ನೆರೆ ಹಾವಳಿಗಳು ಜಾಸ್ತಿ ಆಯಿತು ಅನ್ನುವಂಥ ಒಂದು ವಿಚಾರದಲ್ಲಿ ಒಂದು ವಿಶ್ಲೇಷಣೆಗಳು ಬಂದರೆ, ಇನ್ನು ಅತಿಯಾದ ರೀತಿಯಲ್ಲಿ ಓವರ್ ಡೆವಲಪ್ಮೆಂಟ್ ಮಾಡಿದ್ದು, ಮರಗಳನ್ನು ಕಡಿದಿದ್ದು ಕೂಡ ಕಾರಣ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇದು ಉತ್ತರ ಕನ್ನಡದ ಪರಿಸ್ಥಿತಿ. ಆದರೆ ಇನ್ನು ಉತ್ತರ ಕರ್ನಾಟಕದಲ್ಲೂ ಕೂಡ ಅಷ್ಟೇ ಅದೇ ರೀತಿಯಲ್ಲಿ ನೆರೆ ಹಾವಳಿಯಿಂದ ಸಮಸ್ಯೆಗಳಾಗಿದೆ. ಅದೆಷ್ಟೋ ಎಕರೆಗಳಷ್ಟು ಕೃಷಿ ಭೂಮಿ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ, ಕೃಷಿಯಾಗಿ ಬೆಳೆ ನಷ್ಟವಾಗಿ ಹೋಗಿದೆ. ರೈತರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಸಂಕಷ್ಟದಲ್ಲಿ ಜೀವಿಸಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಒಂದು ಸಂದರ್ಭದಲ್ಲಿ NDRF, SDRF, ಅದೇ ರೀತಿಯಲ್ಲಿ ಪೊಲೀಸ್ ಆಫೀಸರ್ಸ್ಗಳು, ಅದೇ ರೀತಿಯಲ್ಲಿ ಪೊಲೀಸ್ ಸಿಬ್ಬಂದಿ ವರ್ಗ, ಇನ್ನು ಅದೇ ರೀತಿಯಲ್ಲಿ ಹಲವಾರು ಸಂಘ ಸಂಸ್ಥೆಗಳು, ಸ್ವಯಂ ಕಾರ್ಯಕರ್ತರು, ಇವರೆಲ್ಲರೂ ಕೂಡ ಸೈನಿಕರು, ಸೋಲ್ಜರ್ಸ್ಗಳು, ಇವರೆಲ್ಲರೂ ಕೂಡ ತಮ್ಮದೇ ಆದ ರೀತಿಯಲ್ಲಿ ಸಹಾಯವನ್ನು ಮಾಡಿದ್ದಾರೆ. ಅದೆಷ್ಟೋ ಜನರ ಕಷ್ಟದಲ್ಲಿರ್ತಕ್ಕಂಥವ್ರನ್ನ ಅವರು ಬದುಕಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಇವರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸಬೇಕಾದಂಥ ಕರ್ತವ್ಯದಲ್ಲಿ ನಾವಿದ್ದೇವೆ, ಸಲ್ಲಿಸಲೇಬೇಕಾದಂಥ ಒಂದು ಕರ್ತವ್ಯ ನಮ್ಮದು. ಆ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಮಾತಾಡ್ತಾ ಹೋಗ್ತೇವೆ. ನಾನು ಅದರ ಜೊತೆಯಲ್ಲಿ ನೆರೆ ಸಂತ್ರಸ್ತರಿಗೆ ಸಹಾಯ ಮಾಡುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಸಂಘ ಸಂಘಟನೆಗಳು ಮುಂದಾಗಿದೆ, ಅದೇ ರೀತಿಯಲ್ಲಿ ಸ್ವಯಂ ಸೇವಕರು ಕೂಡ ಮುಂದಾಗಿದ್ದಾರೆ. ಇವರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಬೇಕಾಗುತ್ತೆ. ನೀವು ಕೂಡ ಈ ಒಂದು ನೆರೆ ಸಂತ್ರಸ್ತರಿಗೆ ಸಹಾಯ ಮಾಡೋದಾದರೆ ಯಾವ ರೀತಿ ಸಹಾಯ ಮಾಡ್ಬೋದು, ಎಲ್ಲಿಗೆ ನಿಮ್ಮ ಒಂದು ಸಹಾಯ ಹಸ್ತವನ್ನು ಚಾಚಬಹುದು, ಯಾವ ರೀತಿಯಲ್ಲಿ ನೀವು ಸಾಮಗ್ರಿಗಳನ್ನು ಕೊಡ್ಬೋದು ಅನ್ನೋಂಥ ಒಂದು ನಿಟ್ಟಿನಲ್ಲೂ ಕೂಡ ಸಾಕಷ್ಟು ವಿಚಾರಗಳನ್ನು ಇವತ್ತಿನ ದಿನ ನೀವು ತಿಳಿದುಕೊಳ್ಬೋದು. ಮತ್ತು ನಿಮ್ಮ ಒಂದು ಕರೆಗಳನ್ನು ಕೂಡ ನಾನು ಸ್ವೀಕರಿಸ್ತೇನೆ. ಅದೇ ರೀತಿಯಲ್ಲಿ ನನ್ನ ಜೊತೆ ಅತಿಥಿ ಗಣ್ಯರಾಗಿ 3 ಜನ ಇದ್ದಾರೆ. ಅವ್ರ ಜೊತೆ ಕೂಡ ಚರ್ಚೆಯನ್ನು ಮಾಡ್ತಾ ಹೋಗ್ತೇವೆ. ಏನೆಲ್ಲ ಒಂದು ವ್ಯವಸ್ಥೆಗಳಾಗಿದೆ ಈ ಒಂದು ನೆರೆ ಸಂತ್ರಸ್ತರಿಗೆ ಸಹಾಯ ಮಾಡುವಂಥ ಒಂದು ನಿಟ್ಟಿನಲ್ಲಿ, ಅವರು ಏನೆಲ್ಲ ಒಂದು ಪ್ಲಾನ್ಗಳನ್ನು ಹಾಕಿಕೊಂಡಿದ್ದಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಚರ್ಚೆಯನ್ನು ಮಾಡ್ತಾ ಹೋಗ್ತೇವೆ. ಇನ್ನು ನನ್ನ ಜೊತೆ ಮನೋಜ್ ಕಡ್ಬಾವ್ ಇದ್ದಾರೆ, JC ತರಬೇತುದಾರರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಬ್ಬರು ರಾಘವೇಂದ್ರ ಪ್ರಭು ಕರ್ವಾಲು, ಇವರು ಕೂಡ JC ತರಬೇತುದಾರರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಬ್ಬರು ಉದಯ್ ನಾಯಕ್, ಸಾಮಾಜಿಕ ಕಾರ್ಯಕರ್ತರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಬಹುಶಃ ಈ ಒಂದು ಕರ್ನಾಟಕದಲ್ಲಿ ಒಂದು ಪ್ರಾಕೃತಿಕ ವಿಕೋಪಕ್ಕೆ ಮಾನವ ಸಂಪೂರ್ಣವಾಗಿ ಸೋತು ಶರಣಾಗಿ ಹೋಗಿದ್ದಾನೆ. ಈ ನಿಟ್ಟಿನಲ್ಲಿ ಒಂದು ಪರಿಸ್ಥಿತಿಯನ್ನು ನೋಡ್ತಾ ಹೋದರೆ ಮೊದಲಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ಪೊಲೀಸರಿಗೆ, ಸೋಲ್ಜರ್ಸಿಗೆ, NDRF ಮತ್ತು SDRF, ಅದೇ ರೀತಿಯಲ್ಲಿ ಹಲವು ಸಂಘಟನೆಗಳು, ಸಂಘ ಸಂಸ್ಥೆಗಳು, ಅದೇ ರೀತಿಯಲ್ಲಿ ಸ್ವಯಂ ಕಾರ್ಯಕರ್ತರು. ಈ ಕುರಿತಾಗಿ ಏನು ಹೇಳ್ತೀರಿ ಸರ್? ಖಂಡಿತವಾಗಿಯೂ ಸರ್. ಯಾಕಂದರೆ ಮಾನವನಾಗಿ ನಾವು ಮೊದಲು ಮಾಡುವಂಥ ಕರ್ತವ್ಯ ನಮ್ಮ ಸಹಜೀವಿಗಳಲ್ಲಿ ಕರುಣೆ ತೋರುವಂಥದ್ದು. ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡುವಾಗ ಉತ್ತರ ಕರ್ನಾಟಕದಲ್ಲಿರ್ಬೋದು, ಅಥವಾ ಕೊಡಗಿನಲ್ಲಿರ್ಬೋದು, ಅಥವಾ ನೆರೆ ರಾಜ್ಯ ಕೇರಳದಲ್ಲಿರ್ಬೋದು, ಅಥವಾ ಎಲ್ಲೇ ಇರ್ಬೋದು. ಈಗ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ವರುಣನ ಆರ್ಭಟ ಸ್ವಲ್ಪ ಬಹಳ ಜೋರಾಗಿ ಇದ್ದಂಥ ಸನ್ನಿವೇಶ ಕಳೆದ ವಾರದಲ್ಲಿ ಈಗಲೂ ನಾವು ನೋಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ತೊಂದರೆಗೊಳಗಾದವರಿಗೆ ನಾವು ಮನಪೂರ್ವಕ ನಾವು ಮಾಡುವಂಥ ಅದು ಸೇವೆ ಅಲ್ಲ, ಅದು ನಮ್ಮ ಕರ್ತವ್ಯ. ಏನು ಯಾರಿಗಾದರೂ ಒಂದು ಕೇಳಿದಕ್ಕೆ ಅಂತೇಳಿ 100 ರೂಪಾಯಿ ಕೊಡೋದು ಭಿಕ್ಷೆ ಅಲ್ಲ, ಯಾಕಂದರೆ ಅದು ನಮ್ಮ ಕರ್ತವ್ಯ. ಯಾಕಂತ ಹೇಳಿದರೆ ಮೊದಲು ಮಾನವನಾಗು ಅಂತ ಹೇಳುವಂಥ ಒಂದು ಕವಿವಾಣಿ ಇದೆ ನಮಗೆ. ನಾವು ಯಾರೇ ಆಗಲಿ ಮೊದಲು ಮಾನವನಾಗಬೇಕು. ನಮ್ಮ ಸಮಾಜದಲ್ಲಿ ನಮ್ಮಿಂದ ತೊಂದರೆಗೊಳಗಾದಂಥ ಜನರಿಗೆ ನಮ್ಮ ಕೈಲಾದಂಥ ಒಂದು ಕರ್ತವ್ಯ, ಸೇವೆ ಅಲ್ಲ, ನಮ್ಮ ಕೈಲಾದ ಸಹಾಯ ಮಾಡೋದು ಖಂಡಿತ ಅಲ್ಲ, ಸಹಾಯ ಅಲ್ಲವೇ ಅಲ್ಲದು. ಅದು ಯಾಕಂತ ಹೇಳಿದರೆ ನಮ್ಮ ಮನೆಯಲ್ಲಿ ಸಪೋಸ್ ನಮ್ಮ ಮನೆಯಲ್ಲಿ ನನ್ನ ಮಗಳಿಗೋ ಮಗನಿಗೋ ಏನಾದರೂ ಸಮಸ್ಯೆ ಆದರೆ ಅದು ನನ್ನ ಮಗಳಿಗೆ ನಾನು ಸಹಾಯ ಮಾಡ್ತೇನೆ ಅಂತ ಹೇಳೋ ಪ್ರಶ್ನೆ ಇಲ್ಲ, ನನ್ನ ಕರ್ತವ್ಯ ಅದು. ಅದೇ ರೀತಿಯಲ್ಲಿ ನಮ್ಮ ಸಹಜೀವಿಗಳಿಗೆ ಮಾಡೋದು ಕೂಡ ನಮ್ಮ ಕರ್ತವ್ಯ ಹೊರತು ನಮ್ಮ ಸೇವೆ ಅಲ್ಲ, ನಮ್ಮ ಸಹಾಯ ಅಲ್ಲ, ಏನೂ ಅಲ್ಲ. ಈ ನಿಟ್ಟಿನಲ್ಲಿ ನಾವು ಪ್ರತಿಯೊಬ್ಬರೂ ನಾವು ಮುಂದೆ ಹೋಗಬೇಕಾಗಿದೆ. ಆದರೆ ನಮಗೆ ಎಲ್ರಿಗೂ ಹೋಗಲಿಕ್ಕೆ ಅನಾನುಕೂಲ ಇರುವಾಗ ಅಲ್ಲಿ ನಮ್ಮ ಪರವಾಗಿ ಅಲ್ಲಿ ಕೆಲಸದಲ್ಲಿರುವಂಥ ಅರೆಸೇನಾ ಪಡೆ ಸಿಬ್ಬಂದಿ ಇರ್ಬೋದು, ಪೊಲೀಸ್ ಸಿಬ್ಬಂದಿ ಇರ್ಬೋದು, ಮಿಲಿಟರಿ ಇರ್ಬೋದು, ಅಥವಾ ಸ್ವಯಂ ಸೇವಕರಿರ್ಬೋದು, ಅವರಿಗೂ ನಮ್ಮ ಹಾಗೆ ಕುಟುಂಬ ಇದೆ, ಅವರಿಗೂ ನಮ್ಮ ಹಾಗೆ ಮಕ್ಕಳಿದ್ದಾರೆ, ಅವರಿಗೂ ನಮ್ಮ ಹಾಗೆ ಬಿಸ್ನೆಸ್ ಇದೆ, ಅಥವಾ ಅವರಿಗೂ ನಮ್ಮ ಹಾಗೆ ಉದ್ಯೋಗ ಇದೆ.
ಅದನ್ನೆಲ್ಲವನ್ನು ಬಿಟ್ಟು ಎಷ್ಟೋ ಜನ ಇನ್ನು ಬರುವಾಗ ಕೆಲಸ ಉಳಿತು ಅಂತ ಕೂಡ ಗೊತ್ತಿಲ್ಲ, ಬಿಟ್ಟು ಸೀದಾ ಹೋಗಿದ್ದಾರೆ ಅಲ್ಲಿ ಅವರ ಸೇವೆ ಮಾಡಲಿಕ್ಕೋಸ್ಕರ. ಅಂಥವರಿಗೆಲ್ಲ ನಾವು ದೊಡ್ಡ ಒಂದು ನಮ್ಮ ಪರವಾಗಿ ಅವರಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವರಿಗೆ ನಾವು ತುಂಬ ಒಂದು ಅಭಿನಂದನೆಗಳು, ನಮ್ಮ ಮನದಾಳದ ಅಭಿನಂದನೆಗಳನ್ನು ನಾವು ಇಲ್ಲಿ ಕೂತ ಒಂದು ನಾವು 4 ಜನ ಮಾತ್ರ ಅಲ್ಲ, ಪ್ರತಿಯೊಬ್ಬ ಕರ್ನಾಟಕದ ಪ್ರತಿಯೊಬ್ಬ ವ್ಯಕ್ತಿಯು ಮನೆಯಲ್ಲಿ ನಿಂತುಕೊಂಡು ಇರುವಂಥ ಪ್ರತಿಯೊಂದು ವ್ಯಕ್ತಿ ಕೂಡ ಸಲ್ಲಿಸಬೇಕಾದ ನಮ್ಮ ಕರ್ತವ್ಯ ಅಂತ ನಾನು ಭಾವಿಸ್ತಿದ್ದೇನೆ. ಖಂಡಿತ ಸರ್, ಈ ವಿಚಾರವಾಗಿ ಮಾತಾಡ್ತಾ ಹೋದಾಗೆ ಅವ್ರ ಕರ್ತವ್ಯ ಅಂತ ಹೇಳಿದ್ರು. ಯಾಕಂತಂದ್ರೆ ನಮ್ಮದೇ ಕುಟುಂಬ ಅಂತ ತಿಳ್ಕೊಳ್ಬೇಕು. ಇಂಥ ಒಂದು ಸಂದರ್ಭದಲ್ಲಿ ನಮ್ಮದೇ ಕುಟುಂಬ, ಉಳಿದಂತೆ ಏನೇ ವ್ಯವಸ್ಥೆಗಳಾಗಿರಲಿ ಅಥವಾ ಏನೇ ಇರಲಿ, ಒಳಗೊಳಗೆ ಏನೇ ಇರಲಿ, ಆದರೂ ಕೂಡ ಇಂಥ ಒಂದು ಸಮಸ್ಯೆಗಳು ಬಂದಾಗ ಅವರೆಲ್ಲರೂ ಕೂಡ ನಮ್ಮ ಕುಟುಂಬಸ್ಥರು ಅಂತ ಅಂದ್ಕೊಳ್ಬೇಕು. ಈ ಒಂದು ಕಷ್ಟಕ್ಕೆ ನಾವು ಭಾಗಿಯಾಗಬೇಕು, ಅರ್ಥನ ಅದಕ್ಕೆ ಸ್ಪಂದಿಸಬೇಕಾದಂಥ ಒಂದು ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಈ ಒಂದು ಈಗ ಹೇಳಿದಾಗೆ ಪೊಲೀಸ್ನವರಾಗಿರ್ಬೋದು, ಸೋಲ್ಜರ್ಸ್ ಆಗಿರ್ಬೋದು, ನಾನು ಇಂಥವ್ರು ಅಂತ ಮೆನ್ಷನ್ ಮಾಡೋದಿಲ್ಲ. ಪ್ರತಿಯೊಬ್ಬರು ಕೂಡ ಹೆಲ್ಪ್ ಮಾಡಿದವರು ಪ್ರತಿಯೊಬ್ಬರು ಕೂಡ ಒಂದು ಜೀವವನ್ನೇ ಮುಡಿಪಾಗಿಟ್ಟು ಹೆಲ್ಪನ್ನು ಮಾಡಿದ್ದಾರೆ. ಎಷ್ಟೋ ಕಡೆಗಳಲ್ಲಿ ಹೊಳೆಗೆ ಬಿದ್ದಾಗಿರ್ಬೋದು, ನದಿಗೆ ಬಿದ್ದು ಹೆಲ್ಪನ್ನು ಮಾಡಿರ್ತಕ್ಕಂಥದ್ದು. ಈ ಕುರಿತಾಗಿ ಏನು ಹೇಳ್ತೀರಿ ಸರ್? ಮುಖ್ಯವಾಗಿ ಮಾತಿದೆ, ಮಾನವ ಸೇವೆಯು ಜೀವನದ ಅತ್ಯುತ್ತಮ ಕಾರ್ಯ ಅಂತ. ಖಂಡಿತವಾಗಿ ನಾವು ಮಾನವ ಸೇವೆ ಮಾಡುವುದು ನಮ್ಮ ಜೀವನದ ಅತ್ಯುತ್ತಮ ಒಂದು ಕಾರ್ಯ ಅಂತ ನಾವು ನಂಬ್ತೇವೆ. ಮುಖ್ಯವಾಗಿ ಇವತ್ತು ಈಗಾಗಲೇ ಸರ್ ಹೇಳಿದ ಹಾಗೆ ಅರೆಸೇನಾ ಪಡೆ ಅಥವಾ ನಮ್ಮ NDRF ಇರ್ಬೋದು, SDRF ಇರ್ಬೋದು, ಪೊಲೀಸ್ ಸಿಬ್ಬಂದಿಗಳಿರ್ಬೋದು, ನಿಜವಾಗಿ ಅವರ ಸೇವೆ ನಿಜವಾಗಿ ನಾವೆಲ್ಲ ಮೆಚ್ಚತಕ್ಕದ್ದು. ನಿನ್ನೆ ಒಂದು ಘಟನೆ ನಾನು ನೋಡ್ತೀನಿ. 4 ಜನ ಒಂದು ಬೋಟಲ್ಲಿ ಹೋಗ್ತಾ ಇರುವಾಗ ಎಲ್ಲ ಅವರನ್ನು ತಂದು ವಾಪಸ್ ಇರುವಾಗ ಇಡೀ ಬೋಟ್ ಬಿದ್ದಿದೆ. 4 ಜನ ಕೂಡ ಕೊಚ್ಕೊಂಡು ಹೋಗಿದ್ದಾರೆ. ಎಲ್ಲಿದ್ರೆ ಕೊಚ್ಕೊಂಡು ಹೋಗಿದ್ದಾರೆ? 5 ಕಿಲೋಮೀಟರ್ ಮುಂದೆ ಕೊಚ್ಕೊಂಡು ಹೋಗಿದ್ದಾರೆ. ಒಬ್ಬರು ಸ್ವಲ್ಪ ಇನ್ನು ಮುಂದೆ ಹೋದರೆ ಅವರು ಜಲಪಾತಕ್ಕೆ ಬಿದ್ದು ಸತ್ತೇ ಹೋಗ್ತಿದ್ರು. ಒಂದು ಹುಲ್ಲಿನ ಆಸರೆಯಲ್ಲಿ ಅವರು ನಿಂತ್ಕೊಂಡಿದ್ರು. ಮತ್ತೆ ಹೆಲಿಕಾಪ್ಟರಿಂದ ಅವರನ್ನು ಎತ್ತಿವಾಯ್ತು. ನೋಡಿ, ಅಂಥ ಕಷ್ಟ ಇದ್ದರೂ ಕೂಡ ಅವರ ಸೇವೆಯನ್ನು ಮಾಡ್ತಾರೆ. ನಾವೆಲ್ಲರೂ ಕೂಡ ಗಮನ ಹರಿಸಬೇಕು. ಯಾಕೆಂದರೆ ಇದರಲ್ಲಿ ರಾಜಕೀಯ ಮಾಡೋದು, ಅವರ ಬಗ್ಗೆ ನಾವು ಬೈಯೋದು, ಅವರು ಸರಿ ಇಲ್ಲ, ಪೊಲೀಸ್ನವರು ಸರಿ ಇಲ್ಲ, ಮಿಲಿಟರಿ ಅವರು ಸರಿ ಇಲ್ಲ, ಅಥವಾ ಇನ್ನೊಬ್ಬರು ನಮ್ಮ ಆಫೀಸರ್ ಸರಿ ಇಲ್ಲ ಹೇಳೋ ಬದಲು ಅವರು ಏನು ಕೆಲಸ ಮಾಡ್ತಿದ್ದಾರೆ ಅವರಿಗೆ ನಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು. ನಿಜವಾಗಿ ನಾವು ಇವರು ಸರಿ ಹೇಳಿದಾಗೆ ಅದು ನಮ್ಮೆಲ್ಲರ ಕರ್ತವ್ಯ. ಯಾಕಂದರೆ ನಮಗೊಟ್ಟಿಗಿರುವ ಮನುಷ್ಯನಿಗೆ ತೊಂದರೆ ಆದಾಗ ನಾವು ಮಾಡೋದು ನಮ್ಮ ಕರ್ತವ್ಯ ಅದು. ಹಾಗಾಗಿ ನಮ್ಮ ಪರವಾಗಿ ಅವ್ರು ಮಾಡ್ತಿದ್ದಾರಲ್ಲ, ಖಂಡಿತ ನಾವೆಲ್ಲರೂ ಕೂಡ ಅವರಿಗೆ ಸಪೋರ್ಟ್ ಕೊಡಬೇಕು, ಅವ್ರಿಗೆ ಮಾರಲ್ ಸಪೋರ್ಟ್ ಕೊಡಬೇಕು. ಅವ್ರಿಗೆ ಬೆಂಬಲ ಕೊಟ್ಟರೆ ಮಾತ್ರ ಇನ್ನಷ್ಟು ಅವ್ರಿಗೆ ಒಳ್ಳೆ ಸೇವೆ ಮಾಡಲಿಕ್ಕೆ ಆಗ್ತದೆ ಸರ್. ಈಗಾಗಲೇ ಉದಯ್ ನಾಯಕ್ ಅವರು ಈ ಒಂದು ಉತ್ತರ ಕನ್ನಡಕ್ಕೆ ಹೋಗಿ ಅಲ್ಲಿನ ಒಂದು ಪರಿಸ್ಥಿತಿಯನ್ನು ಏನಾಗಿದೆ ಪರಿಶೀಲನೆಯನ್ನು ಕೂಡ ಮಾಡಿ ಬಂದಿದ್ದೀರಿ. ಅಲ್ಲಿನ ಒಂದು ಜನರ ಸಂಕಷ್ಟಗಳೇನು ಅದರ ಬಗ್ಗೆ ಕೂಡ ನೋಡಿ ಬಂದಿದ್ದೀರಿ. ಅಲ್ಲಿನ ಒಂದು ಪರಿಸ್ಥಿತಿ ಏನಿದೆ ಸರ್ ಈಗ ನೋಡ್ತಾ? ನಾವು ಪ್ರಥಮವಾಗಿ ನಮ್ಮ ರಕ್ಷಕರ ಮಿಲಿಟ್ರಿ ಆಗ್ಬೋದು, ಪೊಲೀಸ್ನವರು ಒಂದು ತುಂಬ ಕೃತಜ್ಞತೆ ಸಲ್ಲಿಸಬೇಕಾಗತ್ತೆ. ಯಾಕಂದರೆ ಅವರು ಇವಾಗಲೂ ಸಹ ಜನರಿಗೋಸ್ಕರ ರಕ್ಷಣೆಗೋಸ್ಕರ ಒದ್ದಾಡ್ತಿದ್ದಾರೆ. ತುಂಬ ಕೃತಜ್ಞತೆ ಹೇಳಲೇಬೇಕಾಗತ್ತೆ. ಅವರ ಕರ್ತವ್ಯವನ್ನು ನೋಡಿ ನಾವ್ಯಾಕೋ ಅವ್ರ ಜೊತೆಯಲ್ಲಿ ಸೇರಬಾರ್ದು, ಜನರ ಸೇವೆ ಮಾಡಲಿಕ್ಕೆ ಇದು ಮಾಡಬಾರ್ದು. ಮೊದಲಿಂದ ನಾನು ಸಮಾಜ ಸೇವೆಯಲ್ಲಿ ನನಗೆ ನಂತರನೂ ಬರುವಂಥ ಸಮಾಜ ಸೇವೆ ರೀತಿಯಲ್ಲಿ ಅದು ನನಗೆ ಹೆಮ್ಮೆ. ಅಂದರೆ ನಮ್ಮ ಸಹಜೀವಿ ಮನೋಜ್ ಕಡಬ ಹೇಳಿದಾಗ, ನಮ್ಮ ಸಹಜೀವಿ ಜೊತೆಗೆ ನಾವು ಅವರನ್ನು ಸಹಜೀವಿ ಹೆಲ್ಪ್ ಮಾಡೋದಿದ್ರೆ ಮತ್ತೆ ಯಾರಿಗೆ ಹೆಲ್ಪ್ ಮಾಡೋದು? ಖಂಡಿತ. ಆಯಿತಾ? ಹಾಗೆ ನಾವು ಏನು ಮಾಡಿದ್ದೇವೆ ನೋಡುವಾಗ, ನಮ್ಮ ಬಡನೀಡೂರು ಕಾಲೇಜಿನ ಉಪನ್ಯಾಸಕರಾದ ಗಣೇಶ್ ನಾಯ್ಕರವರು ಅವರ ಶಿಷ್ಯ ಉತ್ತರ ಕರ್ನಾಟಕದಲ್ಲಿ ಬಡಾಳ ಸೊಪ್ಪಿನಹಳ್ಳಿ ಬಡಾಳ ಎಂಬ ಕುಮಟಾದಿಂದ ಒಂದು 35 ಕಿಲೋಮೀಟರ್ ದೂರ ಇದೆ. ಅಲ್ಲಿ ಅವರು ಇಲ್ಲಿ ವಿದ್ಯಾಭ್ಯಾಸ ಮಾಡಿ ಹೋದವರು. ಅವರು ಇಲ್ಲಿ ತನಕ ಯಾರೂ ಅಲ್ಲಿ ಇಷ್ಟು ನೆರೆ ಬಂದಿದೆ ಯಾರೂ ಕೂಡ ಇಲ್ಲಿ ತನಕ ಸಹಾಯ ಮಾಡಿಲ್ಲ. ನೇರವಾಗಿ ಇವರಿಗೆ ಗಣೇಶ್ ನಾಯ್ಕ ಅವರಿಗೆ ಒಂದು ನಂಬರ್ ಇದೆ, ಅವರು ನೇರಾಗಿ ಫೋನ್ ಮಾಡಿದಾಗ ಈ ರೀತಿ ಪರಿಸ್ಥಿತಿಯನ್ನು ಯಾರು ಮಾರುತಿ ನಾಯ್ಕ ಅಂತಿದ್ದಾರೆ ಅವರು, ಮತ್ತು ಪವನ್ ನಾಯ್ಕ ಅವರು ಕುಮಟದಲ್ಲಿ ಉರಗ ತಜ್ಞರಾಗಿದ್ದಾರೆ. ಈ ರೀತಿ ಫೋನ್ ಮಾಡಿ ಮುಂಚಿನ ಯಾವಾಗ ನಾವು ಶನಿವಾರ ಒಂದು ಸಭೆ ಸೇರ್ತಿದ್ದೆವು, ಶುಕ್ರವಾರ ಈಗ ಫೋನ್ ಮಾಡಿ ಹೇಳಿದರು. ಫೋನ್ ಮಾಡಿದಾಗ ಗಣೇಶ್ ನಾಯ್ಕ ನೇರವಾಗಿ ನಮ್ಮ ಜೊತೆಯಲ್ಲೆಲ್ಲ ಮಾತಾಡಿದರು. ಇಲ್ಲಿ ಇಂಥ ಪರಿಸ್ಥಿತಿ ಗಂಭೀರ ಇದೆ, ಏನೂ ಇಲ್ಲ, ಮನೆ ಸಹಿತ ಕೊಚ್ಕೊಂಡು ಹೋಗಿದೆ, ನಟ್ಟಿದು ಫಲವಸ್ತು, ಅಡಿಕೆ, ತೆಂಗಿನ ಮರ, ನೇಜಿ ನಟ್ಟಿದ್ದು ಎಲ್ಲ ಕೊಚ್ಕೊಂಡು ಹೋಗಿದೆ. ಅಂದರೆ ಅಲ್ಲಿ ಈ ರೀತಿಯ ಸಮಸ್ಯೆ ಆಗಿದೆ ಅಂತ ಹೇಳಿದ ನಾವು ಏನು ಮಾಡಿದ್ದೇವೆ, ಗಣೇಶ್ ನಾಯ್ಕ, ನಾವು ರಾಘವೇಂದ್ರ ಕುರ್ಕಲ್ ಅವರು ಮತ್ತು ಜಗದೀಶ್ ಶೆಟ್ಟಿ ಸಿಟಿಯವರ ಅಧ್ಯಕ್ಷರು, ಮತ್ತು ವಿವೇಕ್ ನಾಯ್ಕ್ ಇಲ್ಲಿ ತೆಕ್ಕಟ್ಟೆಯಿಂದ, ಮತ್ತು ಇವರು ರಕ್ಷಕ್ ಕುಮಾರ್ ಅಂತ ಹೆಬ್ರಿಯಿಂದ ಮಣಸೆ, ಅವರು ಸಹ ಒಟ್ಟಾಗಿ ನಾವು ಸಭೆ ಮಾಡಿದಾಗ ತಕ್ಷಣವೇ ಮೆಸೇಜ್ ಕಳಿಸಿದ್ದೇವೆ, ಈ ರೀತಿ ನಾವು ಕೊಡ್ತಾ ಇದ್ದೇವೆ ಅಂತ, ಮಾಡ್ಬೋದು, ಯಾವ ನಿಮ್ಮ ಅಭಿಪ್ರಾಯ ಹೇಳಿ ಅಂತ. ನಮ್ಮ ಕರ್ತವ್ಯ ನೇರವಾಗಿ ನಾವು ಹೋಗುವವರಿದ್ದೇವೆ ಅಂತ ಹೇಳಿ ತಕ್ಷಣವೇ ಎಲ್ಲರೂ ರೆಸ್ಪಾನ್ಸು ಇಮಿಡಿಯೇಟಾಗಿ. ಸ್ಯಾಟರ್ಡೇ ನಾವು ಕ್ಲೀನ್ ಉಡುಪಿ ಪ್ರಾಜೆಕ್ಟ್ ನಾವೊಂದು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ನಾವು ಪ್ರತಿ ವಾರ ಈಗ 12ನೇ ವಾರದಲ್ಲಿ ನಾವು ಇದು ಮಾಡ್ತಾ ಇದ್ದೇವೆ. ಎಲ್ಲ ಒಟ್ಟಾಗಿ ನಾವು ಜೊತೆ ಸೇರ್ತಾ ಇದ್ದೇವೆ. ಆವಾಗ ತಕ್ಷಣ ಡಿಸೈಡ್ ಮಾಡಿದ್ದೇವೆ, ತಕ್ಷಣ ಫೋನ್ ಮಾಡಿದ ತಕ್ಷಣ ಶನಿವಾರನೇ
ನಮಗೆ ನಾವು ಇದ್ದಲ್ಲೇ ಅಜ್ಜರಕಾಡು ಉದ್ಯಾನವನದಲ್ಲಿ ಬಂದು ಹೆಚ್ಚಿನಾಗಿ ಆಟೋದಲ್ಲಿ ಬೈಕಲ್ಲಿ ಎಲ್ಲ ಕೆಲವು ಅಕ್ಕಿ ಬೇಳೆ ಇದಾಗಲಿ ಎಲ್ಲ ತಂದಿದ್ದಾರೆ. ಮತ್ತು ಸಂಡೇ ನಾವು ಸ್ಯಾಟರ್ಡೆ ನೈಟು ನಮಗೆ ಬೇಕಾಗ ಒಂದು ಫುಲ್ ಒಂದು ಟೆಂಪೋ ಮತ್ತು ಕಾರ್ಯ ಆಗುವಷ್ಟು ವ್ಯವಸ್ಥೆ ನಾವು ಬಂದಿದ್ದೇವೆ. ನೇರವಾಗಿ ಬಂದ ಎಲ್ಲ ಐಟಮ್ಗಳನ್ನು ನಾವು ನೇರವಾಗಿ ಬೆಳಿಗ್ಗೆ 8:30ಗೆ ನಾವು ಒಂದು 2 ಗಂಟೆಗೆ ನಾವು ಸೀದಾ ಗುಮ್ಟದಿಂದ ಸೊಪ್ಪಿನಹಳ್ಳಿ ಬಡಾಳ ಗ್ರಾಮಕ್ಕೆ ನಾವು ಹೋಗಿದ್ದೇವೆ. ಅಲ್ಲಿ ಹೋದ ತಕ್ಷಣ ಎಲ್ಲ ನೋಡಿದ ತಕ್ಷಣ ಆಶ್ಚರ್ಯ ಆಯಿತು. ಅಲ್ಲಿ ಒಂದು ವಿಶೇಷ ಅಂತ ಹೇಳಿದರೆ ಅಲ್ಲಿನ ಒಂದು ಸರಕಾರಿ ಉದ್ಯೋಗಸ್ಥರು, ಇದು ಪಂಚಾಯತ್ ಸೆಕ್ರೆಟರಿ ಆಗಲಿ ಅಥವಾ ಪಿ ಡಿ ಆಗಲಿ ಮತ್ತು ಗ್ರಾಮಸ್ಥರು ಎಲ್ಲ ಸ್ಟಾಫು ಸಂಡೇ ನಾವು ಬರ್ತಾ ಇದ್ದೇನೆ ನೋಡಿ ನೆರೆ ಪರಿಹಾರ ಸಾಮಗ್ರಿ ತರ್ತೇವೆ ಅಂತ ಹೇಳಿದ ತಕ್ಷಣವೇ ಎಲ್ಲ ಗ್ರಾಮಸ್ಥರು ಸೇರಿ ನಮಗೆ ವೆಲ್ಕಮ್ ಮಾಡಿದ್ದಾರೆ, ಕೈ ಮುಗಿದು ಇದು ಮಾಡ್ತಾ ಇದ್ದಾರೆ. ತುಂಬ ಸಂತೋಷದ ವಿಷಯ. ಎಸ್, ಒಂದು ಕರೆ ಇದೆ. ಹಾಂ, ಹಲೋ. ಹಲೋ, ನಮಸ್ಕಾರ ಸರ್. ನಮಸ್ತೆ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಹೆಸರು? ಎಸ್, ಹೇಳಿ ಸರ್. ನಾವು ನೆರೆ ಸಂತ್ರಸ್ತರ ಜೊತೆಗೆ ನಾವಿದ್ದೇವೆ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಒಂದು ಅಭಿಪ್ರಾಯ ಸರ್? ನೆರೆಗೆ ನಾವು ಇಂಡಿವಿಜುವಲ್ ಆಗಿ ಸಂಘಟನೆಗಳು ಬಹಳ ಸಹಕರಿಸ್ತಾ ಇದ್ದಾರೆ. ಪ್ರತಿಯೊಬ್ಬರು ನೆರೆಯ ಬಗ್ಗೆ ನಮ್ಮಿಂದ ಆದಷ್ಟು ಧನ ಸಹಾಯವನ್ನು ಎಲ್ಲವನ್ನೂ ಮಾಡ್ತಾ ಇದೆ. ಇದು ಏನಾಗಿದೆ ಗೊತ್ತಾ, 100 ಕೋಟಿಗೆ ನಾವು ಒಂದು 150 ರೂಪಾಯಿ ಕೊಟ್ಟಾಗ ಆಗಿದೆ. ಅದು ಯಾವುದಕ್ಕೂ ಸರಿಸಮಾನವಾಗುದಿಲ್ಲ. ನೋಡಿ, ಅವರ ಮನೆ ಕಳ್ಕೊಂಡಿದ್ದಾರೆ, ಅವರ ಸಂಪೂರ್ಣ ಸುತ್ತನ್ನು ಕಳ್ಕೊಂಡಿದ್ದಾರೆ, ಆಸ್ತಿ ಪಾಸ್ತಿಗಳು, ಕೃಷಿ ಇದೆಲ್ಲವನ್ನು ಕಳ್ಕೊಂಡಿದ್ದಾರೆ. ಇದಕ್ಕೆ ಸ್ಪಂದಿಸಬೇಕಾದವರು ಈಗ ನಮ್ಮ ಸರ್ಕಾರ. ಯಾಕಂತ ಹೇಳಿದ್ರೆ ಅವರಲ್ಲಿ ಕೋಟಿಗಟ್ಟಲೆ ಹಣದ ವ್ಯವಹಾರ ಮಾಡುವಂತ ಒಂದು ಸ್ಥಿರತೆ ಇದೆ. ಖಂಡಿತ. ಅದು ಅಲ್ಲದೆ ಈಗ ಮುಂಚೆ ಆದ್ರೆ ಅವರು ಕೊಡಿಲ್ಲ, ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿದೆ, ನಮಗೆ ಅವರು ಬಿಡುಗಡೆ ಮಾಡ್ಲಿಲ್ಲ. ಒಂದು ರೀತಿ ನೋಡಿದ್ರೆ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿದೆ, ನಾವಿಲ್ಲಿದ್ದೇವೆ, ಬಿಡುಗಡೆ ಮಾಡ್ಲಿಲ್ಲ. ಈಗ ದೇವರ ದಯೆಯಿಂದ ಎಲ್ಲವೂ ಒಂದೇ ಪಕ್ಷದ ಅಡಿಯಲ್ಲಿದೆ. ನಾನು ಮೊನ್ನೆಯಿಂದ ಅಬ್ಸರ್ವ್ ಮಾಡ್ತಾ ಇದ್ದೇನೆ, ಹೋಗ್ಲಿಲ್ಲ, ಹೋದರೂ ಉಡಾಕ ಮಾತಾಡಿ ಬಂದಿದ್ದಾರೆ. ಯಾಕಂತ ಹೇಳಿದ್ರೆ 5 ವರ್ಷ ಅವರಿಗೆ ಡೋಂಟ್ ಕೇರ್ ಯಾರಿಗೂ. ನೋಡಿ, ಈಗ ಒಬ್ಬರೇ ಇದ್ದಾರೆ ಇರ್ಲಿ, ಆದ್ರೆ ಅವರು ಯಾವುದನ್ನು ಮಾಡ್ಲಿಕ್ಕಾಗದೆ ಈಗ ಒಂದು ನೆರೆ ಮಾಡಬಹುದಿತ್ತು. ಅವರು ಮಾಡಿದ ಒಂದು ಏಕೋಪಾಧ್ಯಾಯ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯನಾಗಿ ಸರ್ಕಾರದ ಬೊಕ್ಕಸಿಗೆ ಕೋಟಿಗಟ್ಟಲೆ ಲಾಭ ಮಾಡ್ತೇನೆ ಅಂತ ಹೇಳಿದ್ರೆ ಟಿಪ್ಪುವಿನ ಜಯಂತಿಯನ್ನು ತೆಗೆದಿದ್ದಾರೆ. ಅದ್ರ ನಿಜವಾಗಿ ಅದರಲ್ಲಿ ಸರ್ಕಾರಕ್ಕೆ ಕೋಟಿಗಟ್ಟಲೆ ನಷ್ಟ ಇತ್ತ? ಅದು ಆ ಸಮಯವಾದಕ್ಕೆ ಏನೂ ಇಲ್ಲ. ಅವರಿಗೆ ನಾನು ಒಬ್ಬ ಮಂತ್ರಿ ಅದಕ್ಕೆ ಮಾಡ್ಬೇಕು, ಯಾರೇ ಇಲ್ಲಿ ಸೋಲ್ಲಿ ಗೆಲ್ಲಿ, ಸಿದ್ದರಾಮಯ್ಯರು ಆಗ್ಲಿ. ಖಂಡಿತ ಸರ್, ಖಂಡಿತ. ಯಾಕೆಂದ್ರೆ ಇವತ್ತಿನ ದಿನ ರಾಜಕೀಯವಾಗಿ ಹೋಗೋದು ಬೇಡ, ರಾಜಕೀಯವಾಗಿ ಜನರ ಪ್ರಯೋಜನದ ಕೆಲಸ ಮಾಡಿದ್ದು. ರಾಜಕೀಯವಾಗಿ ಸರ್ಕಾರದವರು ಶಾಶ್ವತ ಪರಿಹಾರವನ್ನು ಕೊಡಬೇಕು, ಆದ್ರೆ ಜನರು ಒಂದು ಪರಿಹಾರವನ್ನು ಕೊಡಬೇಕು ಅಂತ, ಅಂದ್ರೆ ಸರ್ಕಾರದ ಜೊತೆ ನಾವು ನಿಲ್ಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಭಾವನೆ ಅಂತ, ಅಂದ್ರೆ ಮಾನವೀಯತೆ ದೃಷ್ಟಿಯಿಂದ ನಾವು ನಿಲ್ಬೇಕು ಅಂತ. ಎಸ್, ಖಂಡಿತ ಸರ್. ಹೇಳಿ ಸರ್, ಹೇಳಿ. ಸರ್ಕಾರವೇ ಈಗ ನೋಡಿ, ಇಲ್ಲಿ ಸರ್ಕಾರ ಇದ್ದೂ ಇಲ್ಲ. ಹಾಗಿರುವಾಗ ಕೇಂದ್ರದಲ್ಲಿ ಅವರದೇ ಸರ್ಕಾರ ಇದೆ. ಅರೆ ನೋಡಿ, ಮಂಗ ಮಾಡಿದಾಗೆ ಮಾಡ್ತಾ ಇದ್ದಾರೆ. ಜನರು ಕೂಗುದು ಅವರಿಗೆ ಕೇಳುವುದೇ ಇಲ್ಲ. ಎಸ್, ಖಂಡಿತ. ಈಗ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ನಾವು ನಮ್ಮ ಕರ್ತವ್ಯವನ್ನ ನಾವು ಮಾಡ್ಬೇಕು, ನಾವು ನಮ್ಮ ಮಾನವೀಯತೆ ದೃಷ್ಟಿಯಿಂದ ನಮ್ಮ ಕರ್ತವ್ಯವನ್ನ ನಾವು ಮಾಡ್ಬೇಕು. ಸರ್ಕಾರಕ್ಕೆ ಅದೊಂದು ಇಚ್ಛಾಶಕ್ತಿ ಬೇಕು, ಮಾಡ್ಬೇಕೋ ಮಾಡಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅದು ಅವ್ರು ಬಿಟ್ಟಿದ್ದು. ಅವ್ರು ಮಾಡ್ಲೇಬೇಕಾದಂತ ಒಂದು ಕರ್ತವ್ಯ ಅವರಿಗಿದೆ, ಅವ್ರು ಮಾಡ್ತಾರಾ ಇಲ್ವಾ ಅಂತದನ್ನ ನಾವು ನೋಡ್ಬೇಕಾಗಿದೆ ಈಗ, ಅಷ್ಟೇ ಸರ್. ನೋಡುದು ಎಲ್ಲಿ ತನಕ ನೋಡು ಸ್ವಾಮಿ. ಈಗ ನಿಮಗೆ ಈಗ ಬೇಕಾದ್ದು ಸಿಗದಿದ್ರೆ ಮತ್ತೆ ಯಾವಾಗ ಕೊಡ್ತೀರಿ? ನೋಡಿ, ಕೊಡಗಿನಲ್ಲಿ 1 ವರ್ಷ ಆಯ್ತು, ಈಗಲೂ ಸರಿಯಾದ ಉಪಶಮನ ಆಗ್ಲಿಲ್ಲ. ಕೋಟಿಗಟ್ಟಲೆ ಹಣ ಮುಖ್ಯಮಂತ್ರಿಯ ಪರಿಹಾರ ನಿಧಿಗೆ ಬಂದಿದೆ. ಅದು ಯಾವ ಪರಿಹಾರಕ್ಕೆ ಉಪಯೋಗಿಸ್ತಾರೆ ಅದರ ಬಗ್ಗೆ ಸುದ್ದಿ ಇಲ್ಲ. ನಾನು ಹೇಳುದಾದ್ರೆ, ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ಪೈಸವೂ ಕೊಡಬಾರ್ದು. ಹೀಗೆ ನಿಮ್ಮಂತ ಸಂಘಟನೆ ಮಾಡುವವರಿಗೆ ಡಿಸಿಗೆ ಕೊಟ್ಟು ಆಯಾ ಏರಿಯಾದ ಕೆಲಸವನ್ನು ಮಾಡುವಾಗೆ ಮಾಡಬೇಕು. ಇದು ನನ್ನ ಆಸೆ. ಎಸ್, ಖಂಡಿತ ಸರ್. ಧನ್ಯವಾದಗಳು ನಿಮ್ಮ ಒಂದು ಅಭಿಪ್ರಾಯಕ್ಕೆ ಸರ್. ಈಗಾಗಲೇ ಅವ್ರು ಹೇಳಿದಾಗೆ ಈ ಒಂದು ಸರ್ಕಾರಗಳು ವಿಚಾರಕ್ಕೆ ಬಂದರು, ಸರ್ಕಾರಗಳು ಕೂಡ ಕರ್ತವ್ಯವನ್ನು ನಿರ್ವಹಿಸಬೇಕಾಗಿತ್ತು. ಆದರೆ ಈಗ ಜನರೆಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ಪರಿಹಾರಗಳಾಗಿರ್ಬೋದು, ಅದೇ ರೀತಿಯಲ್ಲಿ ನೆರೆ ಸಂತ್ರಸ್ತರಿಗೆ ಕೊಡಬೇಕಾದದನ್ನು ಜನರು ಕೊಡ್ತಾ ಇದ್ದಾರೆ. ಆದರೆ ಸರ್ಕಾರದವರು ಶಾಶ್ವತವಾದಂಥ ಒಂದು ಪರಿಹಾರವನ್ನು ಕೊಡಬೇಕು, ಆದರೆ ಅವರು ಕೊಡ್ತಾ ಇಲ್ಲ, ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ. ಖಂಡಿತ. ಆದರೆ ಸರ್ಕಾರ ಕೊಡಬೇಕು ಎಂಬುದು ನಿಜ, ಖಂಡಿತ ಹೌದು. ಯಾಕಂದ್ರೆ ಸರ್ಕಾರದ ಕೆಲಸ ಅದು. ಅವ್ರು ಹೇಳ್ತಾರೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತೇಳಿ. ಯಾವ ರೀತಿಯ ದೇವರ ಕೆಲಸ ಮಾಡ್ತಾರೆ ಅದರ ಬಗ್ಗೆ ವಿಶ್ಲೇಷಣೆ ನಮಗೆ ಬೇಡ ಅಂತ ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ, ನಾವು ಈಗ ಗಮನ ಹರಿಸಬೇಕಾದಂಥದ್ದು
ನಾವು ಏನು ಮಾಡಬಹುದು ಅಂತೇಳಿ. ಯಾಕಂದರೆ ಸರ್ಕಾರದ ನಿಟ್ಟಿನಲ್ಲಿ ಬರಬೇಕಾದ್ರೆ ಅದಕ್ಕೆ ಅದರದೇ ಆದ ಪ್ರೊಸೀಜರ್ಸ್ ಇದೆ, ಅವರ ನಿಯಮಗಳಿವೆ, ಅದನ್ನೆಲ್ಲ ಅವ್ರು ಮಾಡಿಕೊಂಡು ಬಂದು ಕಾದ್ರೆ ಇಲ್ಲಿ ಅವರ ಏನು ಅವರು ಕೊಡುವಂಥ ಪರಿಹಾರವನ್ನು ತಗೊಳ್ಳಿಕ್ಕೆ ಉತ್ತರ ಕನ್ನಡದಲ್ಲಿ ಒಬ್ಬನೂ ವ್ಯಕ್ತಿ ಬದುಕಿ ಉಳಿಲಿಕ್ಕಿಲ್ಲ. ಎಲ್ಲರೂ ಬೆಂಕಿಗೋ ಮಣ್ಣಿಗೋ ಆಹುತಿಯಾದ ನಂತರ ಸರ್ಕಾರದ ಪರಿಹಾರ ಬರ್ಬೋದು. ಅವರು ಕೊಡ್ಲಿ ಆ ಕೊಟ್ಟ ಪರಿಹಾರದಲ್ಲಿ ಅವರಿಗೆ ಮನೆಯೋ ಮಠವೋ ಇನ್ನೇನೋ ಕಟ್ಟಿಕೊಡ್ಲಿ, ಅಥವಾ ಕೃಷಿಗೆ ಬೇಕಾದನ್ನು ವ್ಯವಸ್ಥೆಯನ್ನು ಮಾಡಲಿ. ಆದರೆ ನಮ್ಮ ಸಮಸ್ಯೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ರಾತ್ರಿ ಅವರಿಗೆ ಊಟಕ್ಕಿಲ್ಲ, ನಾಳೆ ಬೆಳಿಗ್ಗೆ ಅವರು ಏಳುವುದು ಹೇಗೆ? ಅದಕ್ಕೆ ಸರ್ಕಾರ ಕೊಡ್ಲಿ ಅಂತ ಮಾಡಿದ್ರೆ ಖಂಡಿತ ಆಗುದಿಲ್ಲ. ನಾವು ಇಷ್ಟಪಡುವಂಥದ್ದು ಏನು ಅಂತ ಹೇಳಿದ್ರೆ, ನಾವೊಬ್ಬ ಜೇಸಿಯ ಜವಾಬ್ದಾರಿಯುತ ತರಬೇತುದಾರರು. ಯಾಕಂದ್ರೆ ನಾವು ಜನರಿಗೆ ನಾವು ಹೇಳುವಂಥದ್ದು, ಈಗಾಗಲೇ ರಾಘವೇಂದ್ರ ಪ್ರಭು ಕರ್ವಾಲ್ ಅವರು ಹೇಳಿದಾಗೆ, ದೇವರಲ್ಲಿ ವ್ಯಕ್ತಿತ್ವವು, ದೇವರಲ್ಲಿ ವಿಶ್ವಾಸವು ಮಾನವ ಜೀವನಕ್ಕೆ ಅರ್ಥವನ್ನು ಉದ್ದೇಶವನ್ನು ಕಲ್ಪಿಸ್ತದೆ ಎಂದು ಕಲ್ತವರು ನಾವು. ಹಾಗೆ ಮಾನವ ಸಹೋದರತೆಯು ರಾಷ್ಟ್ರಗಳ ಸಾರ್ವಭೌಮತೆಯನ್ನು ಮೀರಿದೆ ಅಂತ ನಾವು ಜೇಸಿ ವಾಣಿಯಲ್ಲಿ ನಾವು ಉದ್ಘೋಷಣೆ ಮಾಡ್ತೇವೆ. ಈ ಸಂದರ್ಭದಲ್ಲಿ ನಾವು ಹೇಳೋದು ಮಾನವ ಸಹೋದರತೆ. ನಾನು, ನೀವು, ನಾವೆಲ್ಲರೂ ಸಹೋದರರು. ನಿಮ್ಮ ಕಷ್ಟಕ್ಕೆ ನಾವು ಬರಬೇಕು, ಅಲ್ಲಿ ಸೇವೆ ಅಲ್ಲ. ನಿಮ್ಮ ಕಷ್ಟಕ್ಕೆ ನಾವು ಬರಬೇಕು, ನಮ್ಮ ನೆರೆಮನೆಯವರ ಕಷ್ಟಕ್ಕೆ ನಾವು ಒಟ್ಟಾಗಬೇಕು. ನಾನು ಹೇಳುವಂಥದ್ದು, ಈಗ ನಾವು ಬೆಳಿಗ್ಗೆ ಮಕ್ಕಳನ್ನು ಸ್ಕೂಲಿಗೆ ಬಿಡ್ಲಿಕ್ಕೆ ಹೋಗುವಾಗ ನಮ್ಮ ಕಾರ್ ಸ್ಟಾರ್ಟ್ ಆಗಲಿಲ್ಲ ಅಂತ ತಿಳ್ಕೊಳ್ಳುವ, ಅಥವಾ ಪಕ್ಕದ ಮನೆಯವನ ಕಾರ್ ಸ್ಟಾರ್ಟ್ ಆಗಲಿಲ್ಲ, ನಾವೇನು ಮಾಡ್ತೇವೆ? ನಾವು ಎಲ್ಲ ಕೆಲಸವನ್ನು ಬಿಟ್ಟು ಅವನ ಮಗುವನ್ನು ಸಮಯಕ್ಕೆ ಸರಿಯಾಗಿ ಶಾಲೆಗೆ ಬಿಡಲಿಕ್ಕೆ ನಾವು ಸಹಾಯ ಮಾಡ್ತೇವೆ. ಖಂಡಿತ. ಒಂದು ಕರೆ ಇದೆ ಸರ್, ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಹೆಸರು? ನಮಸ್ತೆ ಸರ್, ನಾನು ಗಣೇಶ್ ನಾಯಕ್ ಮಾತಾಡುದು ಉಡುಪಿಯಿಂದ. ಹೇಳಿ ಸರ್. ನಾವು ನೆರೆ ಸಂತ್ರಸ್ತರ ವಿಚಾರವಾಗಿ ಮಾತಾಡ್ತಾ ಇದ್ವಿ, ನೆರವಾಗಬೇಕು ಅವರಿಗೆ ಅನ್ನುವಂಥ ಒಂದು ವಿಚಾರವಾಗಿ. ಹೇಳಿ ಸರ್. ನಿಮ್ಮ ಕಾರ್ಯಕ್ರಮ ಅತ್ಯಂತ ಪರಿಣಾಮಕಾರಿಯಾಗಿ ಮೂಡಿ ಬರ್ತಾ ಇದೆ. 3 ಜನ ಕೂಡ ಒಳ್ಳೆ ರೀತಿ ಪರಿಣಾಮಕಾರಿಯಾದ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ. ಖಂಡಿತ ಸರ್, ಧನ್ಯವಾದಗಳು. ಹೌದು. ಮತ್ತೆ ಇದೊಂದು ಕಾರ್ಯಕ್ರಮ ಇತರ ಸಂಘಟನೆಗಳಿಗೂ ಏನಾದ್ರೂ ಒಂದು ಹೆಜ್ಜೆ ಮುಂದೆ ಇಡ್ಲಿಕ್ಕೆ ಪ್ರೇರಣೆ ಆಗ್ತಾರಂತ ನನ್ನ ಭಾವನೆ. ಖಂಡಿತ ಸರ್. ಯಾಕೆ ಅಂತಂದ್ರೆ ನಾವು ಕೇವಲ ಈ ಒಂದು ಇಲ್ಲಿ ಕೂತಿರ್ತಕ್ಕಂಥವರ ಸಂಘಟನೆಗಳು ಮಾತ್ರ ಅಲ್ಲ, ಪ್ರತಿಯೊಬ್ರು ಕೂಡ ಈ ಒಂದು ಸಂಘಟನೆಗಳ ಜೊತೆ ಭಾಗಿಯಾಗಬೇಕು, ಪ್ರತಿಯೊಬ್ರು ಕೂಡ ನೆರೆ ಸಂತ್ರಸ್ತರ ಜೊತೆಗೆ ಇರಬೇಕು ಅನ್ನೋದು ನಮ್ಮ ಒಂದು ಭಾವನೆ ಸರ್. ಹೌದು ಸರ್. ಈಗ ನಾವು ಈಗಷ್ಟೇ ಒಬ್ರು ಕರೆ ಮಾಡಿ ಮಾತಾಡಿದ್ರಲ್ಲ, ಈಗ ನಾವು ಹೇಳುದು, ನಾವು ಗಾಜಿನ ಮನೆಯಲ್ಲಿ ಕುತ್ಕೊಂಡು ಕಲ್ಲು ಹೊಡೆಯೋಕ್ಕಿಂತ ನಾವಾಗಿ ಏನಾದ್ರೂ ಒಂದು ಅಳಿಲು ಸೇವೆ ಮಾಡಿದ್ರೆ ಅದು ಸ್ವಲ್ಪ ಎಫೆಕ್ಟಿವ್ ಆಗಿ ಆಗ್ತದೆ. ಯಾಕಂದ್ರೆ ನಾವು ಹೇಳ್ತೇವೆ ಯಾವತ್ತು ಈ ನಮ್ಮ ಏನು ವರ್ಕ್ ಸ್ಪೀಕ್ಸ್ ಮೋರ್ ಲೌಡರ್ ಅಂತ ಹೇಳ್ತೇವೆ. ನಮ್ಮ ಕೆಲಸ ಒಂದು ಸ್ವಲ್ಪ ಗಟ್ಟಿಯಾಗಿ ಮಾತಾಡ್ತದೆ ನಾವು ಹೇಳಿಕೆ ಕೊಡೋದ್ಕಿಂತ. ನಾವೇನ್ ಮಾಡಿದ್ವಿ ಅಂತ ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಒಂದು. ಎರಡನೇ ವಿಚಾರ ಏನಂತ ಹೇಳಿದ್ರೆ, ಅಲ್ಲಿ ಅವಾಗ ನಿಮ್ಮ ಕಾರ್ಯಕ್ರಮದಲ್ಲಿ ಕೂತ್ಕೊಂಡಿರುವಂತಹ ಉದಯ ನಾಯ್ಕ ಅವರು, ರಾಘವೇಂದ್ರ ಪ್ರಭು ಕರ್ವಾಲ್ ಅವರು, ಅದೇ ಮನೋಜ್ ಕಡ್ಬ ಅವರು ಹೇಳಿದ ಹಾಗೆ ನಮ್ಮ ಕರ್ತವ್ಯ ಅದು, ನಮ್ಮ ಸೇವೆ ಅಂತ ನಮ್ಮ ಕರ್ತವ್ಯ. ಈಗ ನಮ್ಗೆ ಅದರಿಂದ ಏನು ಲಾಭ ಇಲ್ಲ. ನಾವು ಕೂಡ ಈ ಒಂದು ಭಾಗವಾಗಿ ಅವರಿಗೆ ಉದಯ ನಾಯ್ಕ ಅವರು ಹೇಳಿದಾಗೆ ನಾನು ಕೂಡ ಅವರ ತಂಡದಲ್ಲಿ ಇದ್ದೆ ಕುಮಟಕ್ಕೆ ಹೋದಾಗ. ನಮ್ಗೆ ಆದ ಅನುಭವ ಏನಂತ ಹೇಳಿದ್ರೆ, ಈಗ ನಾವು ಏನೂ ಕೂಡ ರಿಸೋರ್ಸ್ ಇಲ್ಲದವರು ನಾವು ಒಂದು ಸಂಘಟನೆ ಸೇರಿ ನಾವು ಒಂದು ತಂಡ ಕಟ್ಕೊಂಡು ನಾವು ನಮ್ಮಿಂದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಾವು ಮಾಡ್ತೇವೆ. ಅದೇ ರೀತಿ ಎಲ್ಲ ರೀತಿಯ ನೋಡಿ, ಈಗ ಏನಾಗಿದೆ ಸೊಸೈಟಿಯಲ್ಲಿ ಹೈ ಪವರ್ ಲೋ ಇಂಟ್ರೆಸ್ಟ್. ಹೈ ಪವರ್ ಅಂದ್ರೆ ಎಲ್ಲ ರೀತಿ ಕೋಟಿ ಕಟ್ಲೆ ಹಣ ಇರುವವರಿಗೆ ಸಮಾಜದ ಬಗ್ಗೆ ಲೋ ಇಂಟ್ರೆಸ್ಟ್, ಅಂದ್ರೆ ಇಂಟ್ರೆಸ್ಟ್ ಇಲ್ಲ. ಲೋ ಪವರ್ ಇರುವವರಿಗೆ ಹೈ ಇಂಟ್ರೆಸ್ಟ್. ಈಗ ನಮ್ಗೆಲ್ಲ ಅಂತ ಹೇಳಿಕೊಳ್ಳುವಂತ ಏನು ನಮ್ಮ ಹತ್ರ ಏನು ಕೋಟಿ ಕಟ್ಲೆ ಹಣ ಇಲ್ಲ, ಆದ್ರೂ ನಮ್ಗೆ ಹೈ ಇಂಟ್ರೆಸ್ಟ್. ಈಗ ನಾವೇನ್ ಹೇಳುದಂದ್ರೆ, ಯಾರಿಗೆ ಹೈ ಪವರ್ ಉಂಟು ಅವರು ಕೂಡ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಬಂದ್ರೆ ಎಷ್ಟೋ ಜನರಿಗೆ ಪಾಪ ಸಹಾಯ ಮಾಡಿ. ಈಗ ನಮ್ಮಿಂದ ಆಗುವಷ್ಟು ನಾವು ಮಾಡ್ತೇವೆ, ಆದ್ರೂ ಕೂಡ ಎಷ್ಟೋ ಜನ ಬಿಸ್ನೆಸ್ ಮೆನ್ ಇದ್ದಾರೆ, ಹೋಟೆಲ್ ಕೋಟಿ ಗಟ್ಲೆ ಅದು ನಿವ್ವಳ ಲಾಭ. ಇಷ್ಟ ಸಂಘಟನೆಗಳು, ಇಷ್ಟ ಈ ನಮ್ಮ ಸಂಸ್ಥೆಗಳು ಈ ತ್ರೈಮಾಸಿಕದಲ್ಲಿ ಇಷ್ಟು ಲಾಭ ಉಂಟು, ಅಷ್ಟು ಲಾಭ ಇದ್ದ ಅಗತ್ಯ ಇದ್ದಾಗ ಇದು ಸತ್ಪಾತ್ರ ದಾನ ಅಂತ ಹೇಳಿದ್ರೆ, ಅಗತ್ಯ ಇದ್ದಾಗ ದಾನ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಸಂಪನ್ಮೂಲ ಅದು ಝೀರೋ. ಅದು ಏನು ನನ್ನ ಪ್ರಕಾರ. ಖಂಡಿತ ಖಂಡಿತ ನನ್ನ ಅಭಿಪ್ರಾಯ. ಯಾಕಂದ್ರೆ ಈಗ ಇದು ಟೈಮ್, ಇದು ನಿಜವಾಗಿ ಇದು ಸೇವೆ ಮಾಡ್ಲಿಕ್ಕೆ ಇದು ಟೈಮ್. ನಾನು ಒಂದು ನಿಮ್ಮ ಕಾರ್ಯಕ್ರಮದ ಮೂಲಕ ಒಂದು ಕರೆ ನೀಡುದು ಏನಂತ ಹೇಳಿದ್ರೆ, ಎಷ್ಟು ಸಂಘಟನೆ ಉಂಟು, ಎಷ್ಟು ಸಂಸ್ಥೆ ಲಾಭದಲ್ಲಿರುತ್ತ ಸಂಸ್ಥೆ ಇರ್ಬೋದು, ಕರೋಡ್ಪತಿಗಳಿರ್ಬೋದು, ದಯವಿಟ್ಟು ಒಂದು ಹೆಜ್ಜೆ ಮುಂದೆ ಬಂದು ಏನಾದ್ರು ಒಂದು ಮಾಡಿ ಸಮಾಜಕ್ಕೆ ಅಂತ. ಎಸ್, ಖಂಡಿತ ಸರ್, ಧನ್ಯವಾದಗಳು ನಿಮ್ಮ ಒಂದು ಅಭಿಪ್ರಾಯಕ್ಕೆ. ಈಗಾಗಲೇ ಅವ್ರು ಕೇಳಿರೋ ಹಾಗೆ ಕರೋಡ್ಪತಿಗಳೇನಿದ್ದಾರೆ, ಕೋಟ್ಯಾಧಿಪತಿಗಳೇನಿದ್ದಾರೆ, ಅವರೆಲ್ಲ ಬಂದು ಸಹಾಯವನ್ನು ಮಾಡಬೇಕು. ನಮ್ಮ ಕೈಲಿ ಆಗೋದಿಷ್ಟೇ, ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟೇ. ಅಂದರೆ ಬಡವರ ಪಾಲಿಗೆ ಅವರಿಗೆ ಕೊಡಬೇಕು ಅನ್ನುವಂಥ ಒಂದು ಆಸೆ ಇರ್ತದೆ, ಆದರೆ ಹಣ ಇರೋದಿಲ್ಲ. ಆದರೆ ಇರುವಂಥವರು ಕೊಡಬೇಕು ಅನ್ನುವಂಥ ಒಂದು ವಿಚಾರವಾಗಿ ಹೇಳಿದ್ರು. ಖಂಡಿತವಾಗಿ. ಯಾಕಂದರೆ ಸರ್ ಹೇಳಿದಾಗ ಎಲ್ಲವೂ ಸರ್ಕಾರ ಮಾಡಬೇಕು, ಅವರೇ ಮಾಡಬೇಕಂತ ಹೇಳಿದರೆ ಕುತ್ಕೊಂಡ್ರೆ ನಾವು ಯಾಕೆ ಇರಬೇಕು? ಎಲ್ಲವೂ ಸರ್ಕಾರ ಮಾಡ್ತದೆ, ಅವರು ಮಾಡಲೇಬೇಕು, ಅದು ಅವರ ಕರ್ತವ್ಯ. ಬಟ್ ನಾವೇನಾದರೂ ಅಲ್ಲಿ ಸೇವ್ ಮಾಡಬೇಕಲ್ಲ. ಈಗ ನಾವು ಮಾಡೋದಕ್ಕೆ ನಾವು ಏನು ರಗ್ ಕೊಡ್ಬೋದು, ಅಥವಾ ಬೆಡ್ಶೀಟ್ ಕೊಡ್ಬೋದು, ಅಥವಾ ಬಿಸ್ಲರಿ ಕೊಡ್ಬೋದು,
ಏನೋ ಐಟಮ್ ಕೊಡ್ಬೋದು, ಅದು ಅವ್ರು ಪರ್ಮನೆಂಟ್ ಅಲ್ಲ, ಅವರಿಗೆ ಒಂದು ಸ್ವಲ್ಪ ದಿನಕ್ಕೆ ಸಾಕದು. ಬಟ್ ಅವರಿಗೆ ಪರ್ಮನೆಂಟ್ ಸೊಲ್ಯೂಷನ್ ಸರ್ಕಾರ ಮಾಡಬೇಕು, ಆದರೆ ನಮ್ಮ ಕೆಲಸ ನಾವು ಮಾಡಲೇಬೇಕು ಅದಕ್ಕೆ. ಮುಖ್ಯವಾಗಿ ಈಗ ಸರ್ ಹೇಳಿದಾಗೆ ಈಗ ತುಂಬ ಸಾಫ್ಟ್ವೇರ್ ಕಂಪನಿ ಇರ್ಬೋದು, ದೊಡ್ಡ ದೊಡ್ಡ ಕಂಪನಿಗಳಿರು, ಕಾರ್ಪೊರೇಟ್ ಕಂಪನೀಸ್ ಇರ್ತದೆ, ಅವರ ಒಂದು ಏನು CSR ಪ್ರೋಗ್ರಾಮ್ಸ್ ಇದೆ, ಕಮ್ಯುನಿಟಿ ಇದ್ರ ಬಗ್ಗೆ ಇರುವಂಥದ್ದು, ಅದರಲ್ಲಿ ಸ್ವಲ್ಪ ಹಣವನ್ನು ಇದಕ್ಕೆ ಕೊಡಲಿ ಅವರು. ಅಥವಾ ಯಾವುದೇ ಅವ್ರಿಗೆ ಡೈರೆಕ್ಟ್ ಗೌರ್ಮೆಂಟ್ ಆಗದಿದ್ರೆ ಯಾವುದೋ ಸಂಘ ಸಂಸ್ಥೆ ಮೂಲಕ ಕೊಡಲಿ, ಅವರ ಅದಕ್ಕೆ ಕೆಲಸ ಆಗ್ತದೆ. ಈಗ ನಾವು ಎಂತ ಮಾಡಿದೆ ಅಂತ ಹೇಳಿದಾಗೆ ಯಾವುದೇ ಐಟಮ್ ನಾವು ಗೌರ್ಮೆಂಟ್ ಡೈರೆಕ್ಟ್ ಕೊಡಲಿಲ್ಲ, ನಾವೇ ಹೋಗಿ ಅಲ್ಲಿ ಕೊಟ್ಟಾಗ ಅದು ಜನರಿಗೆ ಮುಟ್ತದೆ. ಈಗ ಎಷ್ಟು ಕಳೆದ ಸಂದರ್ಭದಲ್ಲಿ ಏನಾಗಿದೆ ಅಂತ ಹೇಳಿ ಎಷ್ಟೋ ಐಟಮ್ಗಳು ಅಲ್ಲಿ ಡಂಪ್ ಆಗಿತ್ತು, ಆದರೆ ಇದು ಹಾಗೆ ಅಲ್ಲ, ಇದನ್ನು ಕೊಟ್ಟಾಗ ಕರೆಕ್ಟಾಗಿ ಅವರಿಗೆ ಕೊಟ್ಟಾಗ ಅದು ಅವರಿಗೆ ಜನರಿಗೆ ಮುಟ್ತದೆ. ಹಾಗಾಗಿ ನಾವು ಹೇಳುವಂಥದ್ದು ಇವತ್ತು ಎಷ್ಟೋ ಜನ ಸ್ವಲ್ಪ ಸಿರಿವಂತರಿರ್ಬೋದು, ಅವರು ತುಂಬ ಕೊಡ್ಲಿಕ್ಕೆ ಆಗ ಸಾಧ್ಯ, ಸ್ವಲ್ಪ ಸ್ವಲ್ಪ ಕೊಟ್ಟರೆ ಎಲ್ಲವೂ ಸ್ವಲ್ಪ ಸ್ವಲ್ಪ ಅದೇ, ಅದು ದೊಡ್ಡ ಏನು ಹನಿ ಹನಿ ಗುಡಿ ಹಳ್ಳ ಅಂತ ಹೇಳ್ತೇವಲ್ಲ, ಎಲ್ಲ ಸರಿ ಆಗ್ತದೆ. ಒಂದು ಕರೆ ಇದೆ ಸರ್. ಹಲೋ ಹಲೋ ಸರ್, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ, ನಿಮ್ಮ ಹೆಸರು? ನಮಸ್ಕಾರ, ಸಂತೋಷ್ ಶೆಟ್ಟಿ ಅಂತ ಮೊಳಹಳ್ಳಿ ಕುಂದಾಪುರದಿಂದ ಮಾತಾಡ್ತಾ ಇರೋದು. ಎಸ್ ಹೇಳಿ ಸರ್. ನಾವು ನೆರೆ ಸಂತ್ರಸ್ತರ ವಿಚಾರವಾಗಿ ಮಾತಾಡ್ತಾ ಇದ್ವಿ, ಅವರಿಗೆ ನೆರವಾಗಬೇಕು ಅನ್ನುವಂಥ ಒಂದು ವಿಚಾರವಾಗಿ ನಿಮ್ಮ ಒಂದು ಅಭಿಪ್ರಾಯ ಸರ್? ಅದೇ ಸರ್, ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಮಹಾರಾಷ್ಟ್ರ ಕೊಯ್ನಾ ಡ್ಯಾಮ್ ಇಂದ ಬಿಡುವಂತ ನೀರು ಆಲ್ಮೋಸ್ಟ್ ಬೆಳಗಾಮನ್ನ ಪೂರ್ತಿಯಾಗಿ ನುಂಗಾಕೊಂಡ್ಬಿಟ್ಟಿದೆ. ಬಟ್ ಏನಂತ ಹೇಳಿದ್ರೆ ಈ ಒಂದು ಜಲಪ್ರಳಯ ಈ ಏನ್ ನಮ್ಗೊಂದು ಮಾನವರಿಗೆ ಯಾವ ರೀತಿ ಒಂದು ಎಫೆಕ್ಟ್ ಹೊಡೆದಿದೆ ಅಂತ ಹೇಳಿದ್ರೆ, ನಾವು ಮಾಡಿದಂತಹ ಈ ಒಂದು ಸಮಾಜದಲ್ಲಿ ಬದುಕಿದಂತಹ ರೀತಿಯೇ ಈ ಪ್ರಕೃತಿ ನಮಗೆ ವಾಪಸ್ ಕೊಟ್ಟಿರುವಂತದ್ದು. ಯಾಕೆಂತ ಹೇಳಿದ್ರೆ ನಾವ್ ಎಲ್ಲೋ ಒಂದ್ ಕಡೆ ನೋಡ್ತೀವಿ, ಬೇರೆ ಬೇರೆ ವಿಡಿಯೋ ಆಡಿಯೋಗಳನ್ನ ನೋಡಿದಾಗ ನಮ್ಗೆ ಈ ತರ ಆಗಿದೆ ಅಂತ ಹೇಳಿ ನಾವು ಅನ್ಕೊಂತೀವಿ. ಈಗ ಪ್ರಸ್ತುತ ನಮ್ಮ ಕರ್ನಾಟಕದಲ್ಲಿ ಆಗ್ತಿರೋದು ಬಹಳ ವಿಷಾದನೀಯ. ಯಾಕೆಂತ ಹೇಳಿದ್ರೆ ನಾವು ಕೂಡ ನೆರೆ ಸಂತ್ರಸ್ತರ ಪರಿಹಾರಕ್ಕಾಗಿ ಮತ್ತೆ ಅವರಿಗೆ ಸಹಾಯ ಮಾಡುವಂತ ನಿಟ್ಟಿನಲ್ಲಿ 3 ದಿನಗಳ ಕಾಲ ಕೊಡಗು, ಭಾಗಮಂಡಲ, ಬಂಡೀಪುರ ಮತ್ತೆ ಮೂಡಿಗೆರೆ ಪ್ರದೇಶದಲ್ಲಿ, ಹಾಗೆ ಬೆಳಗಾಂನ ಬೈಲಹೊಂಗಲ ಸುಮಾರು ಪ್ರದೇಶದಲ್ಲಿ ಕೂಡ ನಾವು 3 ದಿನ 4 ದಿನಗಳ ವಾಸ್ತವ್ಯ ಹೂಡಿದ್ದೀವಿ. ಏನಾಗ್ತಿದೆ ಅಂತ ಹೇಳಿದ್ರೆ ಆ ಪ್ರಸ್ತುತ ಪರಿಸ್ಥಿತಿಯನ್ನ ನಾವು ಮನದಲ್ಲಿ ಈಗ ನೆನಪು ಮಾಡ್ಕೊಂಡ್ರೆ ಏನಾಗ್ತಿದೆ ಅಂತ ಹೇಳಿದ್ರೆ, ಬಹಳ ನಾವು ಬದುಕಿದಂತಹ ರೀತಿ ಎಲ್ಲವೂ ಕೂಡ ಶೂನ್ಯ ಅನಿಸ್ತದೆ. ಯಾಕೆಂತ ಹೇಳಿದ್ರೆ ನಾವು ಆಸ್ತಿಯನ್ನ ಮಾಡ್ತೀವಿ, ನಾವು ಬದುಕಿಗಾಗಿ ಎಲ್ಲವನ್ನ ಸಂಗ್ರಹಿಸಿ ಇಡ್ತೀವಿ, ಹಣವನ್ನ ಕ್ರೋಢೀಕರಣ ಮಾಡ್ತೀವಿ, ನಮ್ ಬಂಗಲೆಯನ್ನ ಕಟ್ತೀವಿ, ಜಾಗವನ್ನ ತಗೊಳ್ತೀವಿ, ಯಾವ ವ್ಯರ್ಥ ಸಾರ್ಥಕತೆಯ ಬದುಕಿಗಾಗಿ ಈ ಪ್ರಪಂಚದಲ್ಲಿ ನಾವು ಬದುಕ್ತಿದ್ದೇವೆ ಅನಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಒಂದು ಮೂಕ ವೇದನೆ ಎಲ್ಲ ಪ್ರದೇಶದಲ್ಲಿ ಮೂಡುಗಟ್ಟಿದಂತಹ ಮೌನ ಎಂತವರನ್ನು ಕೂಡ, ನಾವೊಂದು ಪತ್ರಿಕೋದ್ಯಮಕ್ಕೆ ಬಂದು 8 ವರ್ಷಗಳ ಸರ್ವಿಸ್ ಅಲ್ಲಿ ಬಟ್ ಈ ಒಂದು ಮೂಕ ಯೋಜನೆಯ ಪರಿಸ್ಥಿತಿಯನ್ನ ನೋಡಿದ್ದು ಮೊನ್ನೆ ನರಕ ಯಾತನೆ ಬದುಕು. ನಿಜವಾಗ್ಲೂ ಎಂತ ಒಂದು ಪರಿಸ್ಥಿತಿಯಲ್ಲಿ ಮನುಷ್ಯ ಸಿಕ್ಕಾಕೊಂಡಿದೆ ಅಂತ ಹೇಳಿದ್ರೆ, ನಾವು ಪ್ರಪಂಚಕ್ಕೆ ಏನನ್ನ ಕೊಟ್ಟಿದ್ದೀವಿ ಅನ್ನೋದಕ್ಕಿಂತ ಪ್ರಪಂಚಕ್ಕಾಗಿ ನಾವು ಏನ್ ಮಾಡಿದ್ದೀವಿ ಅಂತ ಆ ಕ್ಷಣ ಮಾತ್ರದಲ್ಲಿ ನಮ್ಗಲ್ಲಿ ನೆನಪಾಗತ್ತೆ. ಶೂನ್ಯ ಪ್ರಪಂಚಕ್ಕಾಗಿ ಕೊಟ್ಟಿರುವ ಹಾಳು ಮಾಡಿರುವುದೇ ಜಾಸ್ತಿ ನಮ್ಮ ಮಾನವ ಕುಲ. ಈ ಪ್ರಪಂಚಕ್ಕಾಗಿ ಮಾನವ ಕುಲ ಹಾಳು ಮಾಡಿರುವುದು ಜಾಸ್ತಿ. ಅಂತಹ ಎಫೆಕ್ಟ್ ನಮ್ಗೆ ಈ 1 ತಿಂಗಳ ಕಾಲ, 15 ದಿನಗಳ ಕಾಲ ಏನು ಪ್ರವಾಹ ನಡೀತು, ಇವೆಲ್ಲವೂ ಕೂಡ ನಮ್ಗೆ ಪ್ರಕೃತಿ ವಾಪಸ್ ಕೊಟ್ಟಿರುವಂತಹ ಶಾಪ. ಅದೀಗ ನಾವು ಅನುಭವಿಸ್ತಾ ಇದ್ವಿ. ಇನ್ನೊಂದೇನ ಹೇಳ್ಬೇಕಂತ ಹೇಳಿದ್ರೆ, ಈ ಜಲಪ್ರಳಯದ ಮಟ್ಟಿಗೆ ನಾವ್ ಏನ್ ಹೇಳ್ಬೇಕಂತ ಹೇಳಿದ್ರೆ, ಅಲ್ಲಿನ ನರಕ ಯಾತನೆ ಬದುಕು ಯಾವ ಮನುಷ್ಯರಿಗೂ ಕೂಡ ಅಲ್ಲಿ ಬರಬಾರ್ದು, ಮಾನವ ಕುಲಕ್ಕೆ ತಟ್ಲೇಬಾರ್ದು. ನಾವು ಒಳ್ಳೆತನವನ್ನ ಮಾಡಬೇಕು. ನಾವು ಎಷ್ಟು ಸಹಾಯ ಹಸ್ತದ ಚಾಚುವಂತಹ ನೆರವಿನ ನಿಟ್ಟಿನಲ್ಲಿ ಇರ್ತೀವಿ. ನಿಮ್ಮ ಸ್ಪಂದನ ಸುದ್ದಿವಾಹಿನಿ ಕೂಡ ಏನು ಕಾರ್ಯಕ್ರಮವನ್ನ ಮಾಡ್ತಿದೀವಿ, ಅದು ಕೂಡ ಅದನ್ನು ಸೇರಿ ಕೂಡ ಇಂತಹ ಒಂದು ಸಾಮಾಜಿಕ ಕಳಕಳಿಯ ಮುಕ್ತ ವಾಹಿನಿ ಕೂಡ ನೀವು ಮಾಡ್ತಿರುವಂತಹ ಕಾರ್ಯಕ್ರಮ ಕೂಡ ನಿಜವಾಗ್ಲೂ ಎಷ್ಟೋ ಜನರಿಗೆ ಸಹಾಯ ಕೂಡ ಆಗಿದೆ, ಈಗ ಕೂಡ ಆಗ್ತಾನೂ ಇದೆ. ಉತ್ತರ ಕರ್ನಾಟಕ ಮಟ್ಟಿಗೆ ನಾವು ನೋಡಿದಾಗ, ಉತ್ತರ ಕರ್ನಾಟಕಕ್ಕೆ ಹೋದಾಗ ನಮ್ಗೆ ಮೊದಲಾಗಿ ನಮ್ಗೆ ಹೋಗ್ಲಿಕ್ಕೆ ದಾರಿ ಕೂಡ ಇರ್ಲಿಲ್ಲ. ಹೆಂಗ್ ಹೋಗ್ಬೇಕು, ಅಲ್ಲಿಗೆ ಯಾವ ರೀತಿ ಜನರಿಗೆ ಸಹಾಯ ಮಾಡ್ಬೇಕು ಈ ನಿಟ್ಟಿನಲ್ಲಿ. ಕಾರಣ 375ಕ್ಕೂ ಹೆಚ್ಚು ಗಂಜಿ ಕೇಂದ್ರಗಳನ್ನ ಭಾಗಮಂಡಲ ಇರ್ಬೋದು, ಮೂಡಿಗೆರೆ, ಬಂಡೀಪುರ, ಮತ್ತೆ ಕೊಡಗು ಪ್ರದೇಶದಲ್ಲಿ, ಚಿಕ್ಕಮಗಳೂರು ಪ್ರದೇಶದಲ್ಲಿ, ಬೆಳಗಾವಿನ ಧಾರವಾಡ, ಹುಬ್ಬಳ್ಳಿ, ಬೈಲಹೊಂಗಲ, ಸೌದತ್ತಿ, ಸಂಕೇಶ್ವರ ಮತ್ತೆ ಲಕ್ಷ್ಮೇಶ್ವರ, ಇಂತಹ ಪ್ರದೇಶಗಳು ಎಲ್ಲಾ ಪ್ರದೇಶವೂ ಕೂಡ ನಾವು ಭೇಟಿ ಮಾಡಿದ್ರೆ ನಮ್ಗೆ ಮೊದಲವಾಗಿ ಅನುಕಡದ ಅಂತ ಹೇಳಿದ್ರೆ ಸಹಾಯ ಮಾಡುವಂತ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಧ್ವನಿ ಆಗ್ಬೇಕು. ಯಾಕಂತ ಹೇಳಿದ್ರೆ ಒಂದ್ ಕಡೆ ತುಂಡಾಗ್ತಿರುವಂತಹ ಸೇತುವೆ, ಇನ್ನೊಂದ್ ಕಡೆ ಬದುಕನ್ನ ಕೊಚ್ಚಿ ಹೋಗುತ್ತಿರುವಂತಹ ಮನೆಗಳು, ಆ ಟೆರೆಸ್ ಮೇಲೆ ನಿಂತಿರುವಂತಹ ಆ ಮನುಷ್ಯರ ಬದುಕು ಏನಾಗಿದೆ ಅಂತ ಹೇಳಿದ್ರೆ 15 ದಿನಗಳ ಕಾಲ ಕೂಡ, ಅದ್ಯಾವುದೋ ಒಂದು ಹಳ್ಳಿ ನಾನು ನೋಡ್ದಂಗೆ 15 ದಿನಗಳ ಕಾಲ ಈ ಒಂದು ಯೋಧರು ಬಂದು ರಕ್ಷಣೆ ಮಾಡುವವರೆಗೂ ಕೂಡ ಯಾವುದೇ ರೀತಿ ಇಲ್ಲ. ಆ ನೀರು, ಆ ಘಟಪ್ರಭಾ ಮತ್ತೆ ಮಲಪ್ರಭಾ ನದಿಯ ನೀರು ಮತ್ತೆ ಕೊಯ್ನಾ ನದಿಯ ಡ್ಯಾಮ್ ನಿಂದ ಬರುವಂತಹ ನೀರುಗಳನ್ನ ಅದನ್ನ ಸೇವಿಸ್ಕೊಂಡೇ ಜನರಲ್ಲಿ ಬದುಕಿದ್ದಾರೆ. ಬಹಳ ಒಂದು ನರಕ ಸದೃಶ್ಯ ಬದುಕೋದು ನಮ್ಗೆ ಕಾಡ್ತದೆ. ಇನ್ನೊಂದೇನಂದ್ರೆ ಹೆಲ್ಪ್ ಮಾಡುವಂತ ನಿಟ್ಟಿನಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಹೆಲ್ಪ್ ಮಾಡುವುದಾದ್ರೆ, ಈ ಒಂದು ಪ್ರದೇಶಗಳಿಗೆ ಅಲ್ಲಿ ಹೋಗಿ ಮುಖತಃ ಕೊಡುವುದಾದ್ರೆ, ಅಲ್ಲಿನ
ಆ ಒಂದು ಪರಿಸ್ಥಿತಿಗೆ ಸ್ವಯಂ ಸೇವಕರ ಅಗತ್ಯ ಸದ್ಯದಲ್ಲಿ ಇದೆ. ಯಾಕಂತ ಹೇಳಿದ್ರೆ ಎಲ್ಲವೂ ಕೂಡ ಪ್ರವಾಹ ಬಂದು ಕೊಚ್ಕೊಂಡು ಹೋಗಿರುವಂತ ಪರಿಸ್ಥಿತಿ, ಮನೆಗಳು ಕೊಚ್ಕೊಂಡು ಹೋಗಿರುವಂತ ಪರಿಸ್ಥಿತಿ, ಇವೆಲ್ಲ ಈ ಒಂದು ಪ್ರತಿಕೂಲ ವಾತಾವರಣದಲ್ಲಿ ಸ್ವಯಂ ಸೇವಕರ ಅಗತ್ಯತೆ ಜಾಸ್ತಿ ಇದೆ. ಅಲ್ಲಿ ಅವರನ್ನ ಬದುಕನ್ನ ಹೊಸದಾಗಿ ಕಟ್ಕೊಡ್ಬೇಕಿದೆ. ಮತ್ತೆ ಅವರಿಗೆ ಅಗತ್ಯವಾಗಿರುವಂತ ವಸ್ತುಗಳಂತ ಹೇಳಿದ್ರೆ ಬ್ರೆಡ್, ಬನ್ನು ಮತ್ತೆ ಬಿಸ್ಕೆಟ್ ಗಳಂತದ್ದು, ಮತ್ತೆ ಬೆಡ್ಶೀಟ್ ಗಳಂತದ್ದು, ಮತ್ತೆ ಸೀರೆಗಳು, ಮತ್ತೆ ಮಹಿಳೆಯರು ಉಡುಪುಗಳು, ಇವೆಲ್ಲವೂ ಕೂಡ ಅಗತ್ಯವಾಗಿ ಬೇಕಾಗಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ಏನು ಇಲ್ಲ. ನಮ್ಮ ನೆರೆ ಬಂದಂತಹ ಅಕಸ್ಮಾತ್ ಆಗಿ ಡ್ಯಾಮ್ ನಿಂದ ಬಂದಂತಹ ನೀರುಗಳು ಸೀದವಾಗಿ ಡ್ಯಾಮ್ ನ ಒತ್ತಡವನ್ನ ತಡೆಯಲಾರಂತ ಡ್ಯಾಮ್ ನ ಕ್ಯೂಸೆಕ್ ನೀರುಗಳನ್ನ ಏನ್ ಬಿಟ್ಟಿದ್ದಾರೆ ನೇರವಾಗಿ ಇವರ ಮನೆಗಳಿಗೆ ನುಗ್ಗಿದೆ. ಎಲ್ಲ ಪ್ರದೇಶಗಳು ಮುಳುಗಡೆ ಆಗಿ ಅನಂತರ ನೇರವಾಗಿ ರಾತ್ರೋರಾತ್ರ ನುಗ್ಗಿರೋದ್ರಿಂದ ಅವರು ಅಲ್ಲಿನ ಬಚಾವಾಗುವಂತ ಪರಿಸ್ಥಿತಿಯಲ್ಲಿ ಉಟ್ಟ ಬಟ್ಟೆಯಲ್ಲೇ ಹೊರಗೆ ಬಂದಿದ್ದಾರೆ ಅಂತ ಎಲ್ಲವನ್ನು ಕೂಡ ಬಿಟ್ಟಿದ್ದಾರೆ. ಅಲ್ಲಿ ಎಷ್ಟೋ ಫ್ಯಾಮಿಲಿಗಳನ್ನ ನಾವು ಒಂದು ಮಾತಾಡ್ತಾ ಕೇಳ್ತಾರೆ, ಅವ್ರು ಎಷ್ಟೋ ಜನರಿಗೆ ನಾವು ಸಹಾಯ ಮಾಡಿದ್ದೀವಿ, ಸಹಕಾರ ಕೊಟ್ಟಿದ್ದೀವಿ, ಆದ್ರೆ ಶೈಕ್ಷಣಿಕ ಪ್ರವಾಸಕ್ಕಾಗಿ ನಮ್ಗೆ ಬೇರೆ ಬೇರೆ ಭಾಗಗಳಿಂದ ಜನ ಬರ್ತಾರೆ, ಹೆಲ್ಪ್ ಮಾಡ್ತಾರೆ. ಆದ್ರೆ ಇವಾಗ ನೋಡಿ ನಮ್ಮ ಪರಿಸರವನ್ನ, ನಮ್ಮ ಈ ಚಿಕ್ಕಮಗಳೂರು ಸಕಲೇಶ್ಪುರ ಭಾಗದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಪ್ರವಾಸಿಗರ ದಂಡೆ ಬರ್ತದೆ. ಆದ್ರೆ ಇವಾಗ ಕ್ಷೀಣಿಸುವ ಅಲ್ಲಿ ಅಪಾಯ ಇದೆ ಅಂದಾಗ ಅದನ್ನ ಬಚಾವಾಗುವಂತ ನಿಟ್ಟಿನಲ್ಲಿ ಯಾರು ಕೂಡ ಹೋಗ್ತಾ ಇಲ್ಲ. ಯಾಕಂದ್ರೆ ಹೋಗ್ಬೇಕು, ಸಹಾಯವನ್ನ ಮಾಡ್ಬೇಕು. ಇಂದು ಈ ಪರಿಸ್ಥಿತಿ ಅಲ್ಲಾಗಿರ್ಬೋದು, ನಾಳೆ ನಾವಿರುವಂತ ಜಾಗದಲ್ಲಿ ಆಗ್ಬೋದು. ನಾವು ಕೂಡ ಸಹಾಯ ಮಾಡುವಂತ ಮನಸ್ಸು ಕೂಡ ನಾವು ಮಾಡ್ಬೇಕಾಗತ್ತೆ. ನಿಶ್ಚಿತವಾಗಿ ಅಂತ ಹೇಳಿದ್ರೆ ತುಂಬಾ ಹಾನಿಯಾಗಿರುವ ಪ್ರದೇಶ ಬೆಳಗಾಂನ ಡಿಸ್ಟಿಕ್ ನ ಆಲ್ಮೋಸ್ಟ್ ಎಲ್ಲ ಹಳ್ಳಿಗಳು ಕೂಡ ಮುಳುಗಡೆ ಆಗಿರುವಂತ, ಇವತ್ತಿಗೂ ಕೂಡ ಆ ಪರಿಸ್ಥಿತಿ. ಇವಾಗ ಮಳೆ ಕಡಿಮೆ ಆಗಿದೆ, ಆದ್ರೆ ಅಲ್ಲಿನ ಒಂದು ಸುಧಾರಣೆ ಮಟ್ಟ ಕೂಡ ಇನ್ನೂ 1 ವರ್ಷಗಳ ಕಾಲ ಕೂಡ ಅದನ್ನ ಬದುಕು ಕಟ್ಟಿಕೊಳ್ಳುವಂತ ವ್ಯವಸ್ಥೆ ಮಾಡ್ಬೇಕಾಗಿದೆ. ಯಾವುದು ಕೂಡ ಈ ಪ್ರಪಂಚದಲ್ಲಿ ಶಾಶ್ವತ ಇಲ್ಲುವಂತದ್ದು ಈ ನೆರೆ ಪರಿಹಾರ ನಮಗೆ ತೋರಿಸ್ಕೊಟ್ಟಿದೆ ಸರ್. ಎಸ್, ಖಂಡಿತ ಸರ್. ಧನ್ಯವಾದಗಳು ನಿಮ್ಮ ಒಂದು ಅಭಿಪ್ರಾಯಕ್ಕೆ ಸರ್, ಧನ್ಯವಾದಗಳು. ಈಗಾಗಲೇ ಅವರು ಹೇಳಿರೋ ಹಾಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರು, ಅದ್ರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡ್ತಾ ಹೋಗ್ತೀನಿ ಒಂದು ವಿರಾಮದ ನಂತರ. ಈಗಾಗಲೇ ಮಾತಾಡ್ತಾ ಇರಬೇಕಿದ್ರೆ ನೆರೆ ಸಂತ್ರಸ್ತರಿಗೆ ನಾವು ಸಹಾಯವನ್ನು ಮಾಡಬೇಕಾದಂಥ ಒಂದು ಕರ್ತವ್ಯ ನಮ್ಮ ಮುಂದಿದೆ. ಆ ಒಂದು ಕೆಲಸವನ್ನು ನಾವು ಮಾಡಬೇಕು. ಆ ನಿಟ್ಟಿನಲ್ಲೂ ಕೂಡ ಸಂಘಟನೆಗಳು ಸಾಕಷ್ಟು ಶ್ರಮ ವಹಿಸ್ತಾ ಇದೆ. ಅವರ ಕೈ ಜೋಡಿಸೋದಕ್ಕೆ, ಅವರಿಗೆ ಹೆಗಲಾಗೋದಕ್ಕೆ ನಾವು ಯಾವ ರೀತಿ ಮುಂದಿನ ಒಂದು ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಬೇಕು ಅನ್ನೋಂಥ ಒಂದು ವಿಚಾರವಾಗಿ ಕೂಡ ಚರ್ಚೆಯನ್ನು ಮಾಡ್ತಾ ಹೋಗ್ತೇವೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ, ಕಾರಣಗಳು, ಅದೇ ರೀತಿಯಲ್ಲಿ ನೆರೆ ಬಂದಿರತಕ್ಕಂಥ ಒಂದು ವಿಚಾರದ ಬಗ್ಗೆ ಕೂಡ ಚರ್ಚೆಯನ್ನು ಮಾಡ್ತಾ ಇದ್ವಿ. ಬಹುಶಃ ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಿಗೂ ಅನಿಸುತ್ತೆ ನಾವೇ ಕಾರಣ ಇದಕ್ಕೆ, ನಮ್ಮ ಒಂದು ಅತಿಯಾದ ಒಂದು ಅಭಿವೃದ್ಧಿಯೇ ಇದಕ್ಕೆ ಕಾರಣ ಆಗಿರ್ಬೋದು. ಬಿಲ್ಡಿಂಗ್ಗಳನ್ನು ಕಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಅವ್ಯಾಹತವಾಗಿ ಅರಣ್ಯ ನಾಶ ಮಾಡಿರ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಮರಳುಗಾರಿಕೆ ಮಾಡಿರ್ತಕ್ಕಂಥದ್ದು, ಅವ್ಯಾಹತವಾಗಿ ಮರಳುಗಾರಿಕೆಯನ್ನು ಮಾಡಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಕಾರಣ. ಪ್ರಕೃತಿಯ ಮೇಲೆ ನಾವು ಪದೇ ಪದೇ ಈ ರೀತಿಯಲ್ಲಿ ಒತ್ತಡವನ್ನು ಹೇರ್ತಾ ಇರೋದೇ ಬಹುಶಃ ನಮಗೆ ಪ್ರಕೃತಿ ಮುನಿದು ಶಾಪವನ್ನು ಕೊಡ್ತಾ ಇದ್ದಾಳೇನೋ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಮಗೆ ಅನಿಸ್ತಾ ಇದೆ. ಅದು ಸತ್ಯವೂ ಕೂಡ ಹೌದು, ನಗ್ನವಾದಂಥ ಒಂದು ಸತ್ಯ. ಆದರೆ ಮನುಷ್ಯ ಇದನ್ನು ಅರ್ಥ ಮಾಡ್ಕೊಳ್ಬೇಕಾದಂಥ ಒಂದು ಅವಶ್ಯಕತೆ ಇದೆ. ಈಗಲಾದರೂ ಕೂಡ ಅರ್ಥ ಮಾಡ್ಕೊಂಡ್ರೆ ಬಹುಶಃ ಒಂದು ಮುಂದಿನ ವರ್ಷದಲ್ಲಿ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋದಿಲ್ವೇನೋ. ಆದರೆ ಈಗ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರ ಬಗ್ಗೆ ಚರ್ಚೆಯನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಹೇಗೆ ಸಹಾಯವನ್ನು ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೂಡ ನಾವು ಚರ್ಚೆಯನ್ನು ಮಾಡಬೇಕು. ಎಸ್, ಈಗಾಗಲೇ ಸಂತೋಷ್ ಶೆಟ್ಟಿ ಮಳವಳ್ಳಿ ಅವರು ತುಂಬ ಚೆನ್ನಾಗಿ ಹೇಳಿದ್ರು. ಅಂದರೆ ಅವರು ಪರಿಸ್ಥಿತಿ ಅವಲೋಕನವನ್ನು ಮಾಡಿ ಹೇಳಿರ್ತಕ್ಕಂಥದ್ದು, ಅದೇ ಪರಿಸ್ಥಿತಿಗೆ ಹೋಗಿ ಅಲ್ಲಿನ ಒಂದು ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಹೇಳಿರ್ತಕ್ಕಂಥದ್ದು. ಈಗ ನಾವು ಉದಯ್ ನಾಯಕ್ ಅವರ ಹತ್ರ ಮಾತಾಡಬೇಕು. ನೀವು ಕೂಡ ಅಲ್ಲಿಗೆ ಹೋಗಿದ್ರಿ, ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ಕೂಡ ಹೇಳಿದ್ರಿ. ಆ ನಿಟ್ಟಿನಲ್ಲಿ ನೀವು ಒಂದು ಗೌರ್ಮೆಂಟ್ ಆಫೀಸರ್ಸ್ ಕೂಡ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ಪೊಲೀಸ್ ಆಗಿರ್ಬೋದು, ಅವರೆಲ್ಲರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಿ ಆಯಿತು. ಅಲ್ಲಿನ ಒಂದು ಪರಿಸ್ಥಿತಿ, ಜನಜೀವನ ಈಗ ಹೇಗಿದೆ ಸರ್ ಉತ್ತರ ಕನ್ನಡದಲ್ಲಿ? ನಾನು ಒಂದು ಕರೆ ಇದೆ ಸರ್. ಓಕೆ, ಹಲೋ ಸರ್, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಹೆಸರು? ಅಂತ ಮಂಗಳೂರಿಂದ. ಎಸ್ ಸರ್, ಹೇಳಿ ಸರ್. ನೆರೆ ಸಂತ್ರಸ್ತರ ವಿಚಾರ. ಬಹಳ ಸಂತೋಷ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದು ವಿಚಾರ ಏನಂತಂದ್ರೆ ನೋಡಿ, ಕರ್ನಾಟಕಕ್ಕೆ ಅವರು NDRF ಮತ್ತು ಅಗ್ನಿಶಾಮಕದ 5 ಜನ ಬಂದವರು ನೀರಲ್ಲಿ ಮುಳುಗಿ 50 ಸ್ಥಿತಿಯಲ್ಲಿ ದೇವರವರನ್ನು ಬದುಕಿಸಿಕೊಟ್ರು. ಖಂಡಿತ ಅದು ಗ್ರೇಟ್. ಅದು ನಿಜವಾಗಿ ಅವರು ಬದುಕುವನ್ನು ಅವರ ಒಟ್ಟಿಗೆ ಇನ್ನೂ ಒಂದು 10-20 ಜನ, ಅವರು 80 ಜನರನ್ನು ಬಚಾವ್ ಮಾಡಿದ್ದಾರೆ. ವಿರುಪಾಪುರ ಗಡ್ಡೆಯಿಂದ ಆ ಹೊಳೆಯಿಂದ 80 ಜನರ ಹರಿಯುವ ನೀರಿಲ್ಲ
120 ಜನ ಇರ್ತಾರಂತೆ. ಆ ಸಂದರ್ಭ 5 ಜನ ಮಾತ್ರ ಇದ್ರು, ಅವರ ದೇವರ ವಿಚಾರ, ಅದು ಬಹಳ ಸಂತೋಷದ ವಿಚಾರ. ಒಂದು ಇನ್ನೊಂದು ವಿಚಾರ, ನೀವು ಸಂತೋಷದ ಬಗ್ಗೆ ಇದು ಮಾಡ್ತಾ ಇದ್ದೀರಿ, ವಿಮರ್ಶೆ ಮಾಡ್ತಾ ಇದ್ದೀರಿ. ಇದು ಯಾರಿಗೆ ಅದು ಸಂದೇಹ ಹೋಗಿ ಸಲ್ಲಬೇಕು, ಕೊಡಲು ಬಹಳಷ್ಟು ಜನ ಇದ್ದಾರೆ. ಅವರ ಶ್ರಮದ ದೊಡ್ಡ ಸರಿ, ಖಂಡಿತ ಸರ್, ಅವರಿಗೆ ಸರಿಯಾದ ಫಲಾನುಭವಿಗಳಿಗೆ ಮಾತ್ರ ಮುಟ್ಟುವಂತ ಜವಾಬ್ದಾರಿ ವಹಿಸಿಕೊಡ್ತಾರೆ. ಖಂಡಿತ ಸರ್. ಅಂದ್ರೆ ಈಗ ಸುಮಾರು ಜನರಿಗೆ ಸಿಕ್ಕಿದೆ, ಆದ್ರೆ ಸಿಗ್ಬೇಕಾದಂತ ವ್ಯಕ್ತಿಗಳು ಸಾಕಷ್ಟು ಜನ ಇದ್ದಾರೆ, ಕುಟುಂಬಗಳು ಸಾಕಷ್ಟು ಜನ ಇದೆ. ಅಲ್ಲಿ ಕಾಯ್ತಾ ಇರ್ತಾರೆ, ಕದೀಲಿಕ್ಕೆ ತಯಾರಾದಂತ ವ್ಯಕ್ತಿಗಳು ತಯಾರಿದ್ದಾರೆ. ಹೋದ ಒಂದು ಟ್ರಕ್ ಅನ್ನೇ ಅವರು ನಾವು ಕೊಡ್ತೇವೆ ಅಂತ ಹೇಳಿದ್ರೆ ನಿಷೇಧ ಆಗಿದೆ. ನಾವು ಇದನ್ನ ಮತ್ತೆ ಕರ್ಕೊಂಡು ಹೋಗ್ಬೇಕು. ಕೊಂಡವ್ರು ಏನ್ ಮಾಡ್ತಾರೆ, ಸರಿ ಅವರು ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ ಹೇಳಿ ಕೊಟ್ಟು ಸಂದರ್ಭ ಕೊಟ್ಟು ಬರ್ತಾರೆ. ಖಂಡಿತ ಖಂಡಿತ ಸರ್. ಅದು ಸರಿಯಾದ ಫಲಾನುಭವಿಗೆ ಮುಟ್ತದೆ ಅಂತ ಯಾವ ಗ್ಯಾರಂಟಿ? ಅದಕ್ಕೆ ಸರಿಯಾದ ವ್ಯಕ್ತಿಗಳು, ಅಲ್ಲಿಯ ವ್ಯಕ್ತಿಗಳನ್ನು, ಆ ಗ್ರೂಪ್ ಅಲ್ಲಿ ವ್ಯಕ್ತಿಗಳ ಕಾಂಟ್ಯಾಕ್ಟ್ ಮಾಡಿ, ಯಾರು ಲೀಡರ್ಸ್ ರಾಜ್ಯ ವ್ಯಕ್ತಿ, ಯಾರು ಸಮಾಜ ಸೇವಕರು ಕಾಂಟ್ಯಾಕ್ಟ್ ಮಾಡಿ ಸರಿಯಾದ ವ್ಯಕ್ತಿಯನ್ನು ನೋಡಿ ಕೊಡ್ಬೇಕು ಅಂತ ನನ್ನೊಂದು ಅನಿಸಿಕೆ. ಖಂಡಿತ ಸರ್. ಈ ಬಗ್ಗೆ ಸೂಚನೆ ಕೊಡ್ಲಿಕ್ಕೆ ಸ್ವಲ್ಪ ದೊಡ್ಡದ ಕೊಡುವರು ಬಹಳಷ್ಟು ಜನ ಇದ್ದಾರೆ, ಕೊಡ್ಲಿ, ಸಂತೋಷ. ಖಂಡಿತ ಸರ್, ಖಂಡಿತ ಸರ್. ಈ ವಿಚಾರವಾಗಿ ಕೂಡ ಚರ್ಚೆನ ಮಾಡ್ತೇವೆ. ಧನ್ಯವಾದಗಳು ನಿಮ್ಮ ಒಂದು ಅಭಿಪ್ರಾಯಕ್ಕೆ. ಈಗಾಗಲೇ ಅವರು ಕೇಳಿದ್ರ ಬಗ್ಗೆ ಕೂಡ ಮತ್ತೆ ಮಾತಾಡ್ತಾ ಹೋಗ್ತೇವೆ. ಉತ್ತರ ಕನ್ನಡದ ಪರಿಸ್ಥಿತಿ ಈಗ ಹೇಗಿದೆ ಸರ್? ಅಲ್ಲಿನ ಒಂದು ಜನಜೀವನ ಹೇಗಿದೆ ಅಂತ, ಅಂದ್ರೆ ಎಷ್ಟು ತುಂಬಾ ಜನರು ಸಂಕಷ್ಟದಲ್ಲಿದ್ದಾರೆ, ಆ ಒಂದು ಪರಿಸ್ಥಿತಿಯ ಬಗ್ಗೆ ಏನು ಹೇಳ್ತೀರಿ? ಅಲ್ಲಿ ನಾವು ನೇರವಾಗಿ ಕಣ್ಣಾರೆ ನೋಡಿದ ಘಟನೆಗಳು. ಇಲ್ಲಿ ಕುಮಟಾ ತಾಲೂಕು ಸೊಪ್ಪಿನಹಳ್ಳಿ ಬಡಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 3 ಗ್ರಾಮಗಳು ಬರ್ತವೆ. ಒಂದು ವರ್ಷೆ ಬಂಗಾಣೆ ಮತ್ತು ಉಪ್ಳೆ. ಸಣ್ಣ 200 ಕುಟುಂಬ, ಸಣ್ಣ 600 ಜನ. ಅಲ್ಲಿ ಏನಂತ ಹೇಳಿದ್ರೆ ಒಂದು ಅಷ್ಟು ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಒಂದು ಅಘನಾಶಿನಿ ಒಂದು ನದಿ ಹರಿತಾ ಇದೆ. ಅಲ್ಲಿ ಅಘನಾಶಿನಿ ಅಂತ ಹೇಳಿದರೆ ನೋಡಿ, ಕೆಟ್ಟದನ್ನು ಮಾಡಿದಾಗ ಒಳ್ಳೆಯದು, ಕೆಟ್ಟ ದೃಷ್ಟಿ ಅನ್ಯಾಯ ಹಾಳಾಗುವುದನ್ನು ನಾಶ ಮಾಡುವುದ್ರು ರೆಡಿಯಾಗಿದ್ದಾಳೆ. ಮತ್ತು ನಾಶಿನಿ, ಕೆಟ್ಟದ್ದನ್ನು ಮಾಡಿದಾಗ ಹಾಳು ಮಾಡಲಿಕ್ಕೂ ರೆಡಿಯಾಗಿದ್ದಾರೆ. ಅಂದರೆ ಆ ಹೆಸರೇ ಹಾಗೇ ಇದೆ, ಅಘನಾಶಿನಿ. ಎಷ್ಟು ಜನರ ಈ ಉಪದ್ರ ಏನು ತಡೆಯಲಾಗದೆ ಎಷ್ಟು ಮುನಿಸಿಕೊಂಡಿದ್ದಾಳೆ ಪ್ರಕೃತಿ ಅನ್ನೋದೇ ನದಿ ಸಮೇತ. ಅಲ್ಲಿ ಪೂರ್ವಜರು ಹೇಳಿದಾಗೆ, ಪೂರ್ವಜರು ಅಂದರೆ ಹಿರಿಯರು, ಸಾಧಾರಣ 80-90 ವರ್ಷದ ಪ್ರಾಯದವರು ನಾವು ಪಂಚಾಯತ್ ವ್ಯಾಪ್ತಿಯಲ್ಲಿ ಭೇಟಿ ಕೊಟ್ಟಾಗ ಅವರು ಹುಟ್ಟಿನಿಂದ ಇಷ್ಟು 80-90 ವರ್ಷದವರು ಅಜ್ಜ ಹೇಳುವಾಗ ಅವರು ಹುಟ್ಟಿನಿಂದಲೇ ಇಂಥ ಒಂದು ನೆರೆ ಕಣ್ಣಾರೆ ನೋಡಿಲ್ಲಂತೆ. ಅವರು ನಮ್ಮ ನೋಡಿ ಆಶ್ಚರ್ಯ ಆಯಿತು. ಎಲ್ಲಿವರೆ ಅಂತ ಹೇಳಿದ್ರೆ ತೆಂಗು, ಅಡಿಕೆ ಮತ್ತು ತರಕಾರಿ ನಟ್ಟಿದ್ದು, ಬೆಳೆ ಯಾವುದೂ ಇಲ್ಲ. 2 ಮನೆ ನೆಲ ಸಮವಾಗಿದೆ. ನಾವು ಕಣ್ಣಾರೆ ನೋಡಿದ ಸಮಸ್ಯೆ ಅಂದರೆ ಅಲ್ಲಿ ಮಾರುತಿ ನಾಯ್ಕ್ ಮತ್ತು ಇವರು ಪವನ್ ಅಂತ ಹೇಳುವನು ನಮ್ಮನ್ನು ನೇರವಾಗಿ ಕರ್ಕೊಂಡು ಹೋಗಿದ್ದಾರೆ. ನಮ್ಮ ಜೊತೆಯಲ್ಲಿ ಇವರು ಪಂಚಾಯತ್ ಸೆಕ್ರೆಟರಿ ಸಹ, ಅವರು ಸಹ ಗ್ರಾಮ ಪಂಚಾಯತ್ ಅವರು ಸಹ ಮತ್ತು ಗ್ರಾಮದವರು ನಮ್ಮ ಜೊತೆಗೆ ಬಂದಿದ್ದಾರೆ. ಪ್ರತಿಯೊಂದು ವಿಶ್ಲೇಷಣೆ ಮಾಡುವಾಗ ನಮಗೆ ಆಶ್ಚರ್ಯ ಆಗ್ತಾ ಉಂಟು. ಇಲ್ಲಿ ಜನಜೀವನ ಏನೂ ಇಲ್ಲ, ಬೇಳೆ ಕಾಳು ಏನೂ ಇಲ್ಲ. ನಮಗೂ ಇನ್ನೊಂದು ವಿಶೇಷ ಅಂತ ಹೇಳಿದರೆ ತುಂಬ ಬೇಜಾರಾಯಿತು. ಯಾರು ಇಲ್ಲಿ ತನಕ ನಾವು ಹೋಗುವವರೆಗೆ, ಮೊನ್ನೆ ಸಂಡೇ ಹೋಗುವ ತನಕ ಇಲ್ಲಿ ತನಕ ಒಬ್ಬರು ಪರಿಹಾರಕ್ಕೆ ಬಂದಿಲ್ಲ, ಯಾರು ಸಾಮಗ್ರಿ ಏನು ತಂದು ಕೊಟ್ಟಿಲ್ಲ. ನಾವು ಹೋಗಿದ್ದ ನೀವೇ ಫಸ್ಟ್ ನಮಗೆ ಇಲ್ಲಿ ತನಕ ನಿಮ್ಮಿಂದ ಇನ್ನು ನಮಗೆ ಈ ಜನರಿಗೆ ಅಷ್ಟು ಜನ 600 ಜನ ಅಂದರೆ 250 ಕುಟುಂಬದವರಿಗೆ ಸಹಾಯ ಆಗ್ತದೆ, ನಿಮ್ಮಿಂದ ಒಂದು ಬರಲಿ ಅಂತ ಎಲ್ಲರೂ ತುಂಬ ನಾವು ಇಲ್ಲಿಂದ ಹೋಗುವಾಗಲೇ ಸರಣ ಒಂದು ತುಂಬ ಕರೆ ಬಂದಿದೆ ನಮಗೆ. ನಾವು ಆದಷ್ಟು ನಾವು ತಗೊಂಡು ಹೋಗಿದ್ದೆ. ಹೋದ ನಂತರನೂ ನಮಗೆ ಇನ್ನೂ ನಾವು ಕೊಡ್ಲಿಕ್ಕೆ ಬಿದ್ದೇವೆ, ನೀವು ಅಲ್ಲಿ ಹೋಗ್ತಾ ನೇರವಾಗಿ ನೀವು ತಲುಪಿಸ್ತಾ ಇದ್ದೇವೆ, ನಾವು ನಿಮ್ಗಾಗಿ ಕೊಡಬೇಕು, ಎಲ್ಲಿ ಕೊಡಬೇಕು ಅಂತ ನಾವೊಮ್ಮೆ ಹೋಗಿದ್ದೇವೆ, ಯೋಚನೆ ಮಾಡಿದ್ದೇವೆ. ಮತ್ತೆ ಫೋನ್ ಮಾಡಿ ನಮ್ಮ ಜೊತೆಯಲ್ಲಿ ಅವರು ಗಣೇಶ್ ನಾಯ್ಕರು ಅವರು ಫೋನ್ ಮಾಡಿ ಮಾತಾಡ್ತಿದ್ರು. ನಾನು ಒಂದು ವೆಹಿಕಲಲ್ಲಿ ನಾನು ಡ್ರೈವಿಂಗ್ ಮಾಡ್ತಾ ಇದ್ದೆ. ಅವರು ಮಾತ್ರ ನಾವು ಇಂದು ಯೋಚನೆ ಮಾಡ್ತೇವೆ. ಇನ್ನು 2ನೇ ಭಾಗವಾಗಿ ಇನ್ನೊಂದಂತ ಹೇಳಿದರೆ ಉಡುಪಿಯಿಂದ ನಮ್ಮ ನಡೆ ಇನ್ನು ಉತ್ತರದ ಕಡೆ 2ನೇ ಭಾಗವಾಗಿ ನಾವು ಮಾಡ್ತಾ ಇದ್ದೇವೆ. ಈ ರೀತಿಯಲ್ಲಿ ನಾವು ಮೆಸೇಜ್ ಮಾಡಿದ್ದೇವೆ. ಮೆಸೇಜ್ ಮಾಡಿದ್ದು ಇನ್ನೂ ವಾಪಸ್ ಕಾಲ್ ಮಾಡ್ತಾ ಇರುವಾಗ ನಾವು ಇದನ್ನು ಇನ್ನು ನಮ್ಮ ಪರಿಹಾರ ಸಾಮಗ್ರಿಗಳನ್ನು ಎಲ್ಲಿ ತಲುಪಿಸಬೇಕು ಅಂತ ನಾವು ಒಂದು ಮೆಸೇಜ್ ಏನೆಲ್ಲ ಕೊಡಬೇಕಂತ, ಹಣ ಯಾವುದೇ ರೀತಿಯಲ್ಲಿ ಕೊಡಬಾರ್ದು, ನಮಗೆ ಏನಿದ್ರು ಸಾಮಗ್ರಿಗಳನ್ನು ನಾವು ಕೊಡಬೇಕು, ಹಣ ಕೊಟ್ಟು ನಾವು ತಗೊಳ್ಳೋದಿಲ್ಲ ಅಂತ ಹೇಳಿದ್ದೇವೆ. ನಾವು ನೇರವಾಗಿ ಜನರಿಗೆ ತಲುಪಿಸೋಕೆ ಮಾಡ್ತಿದ್ದೇವೆ ಅಂತೇಳಿ. ನಾನು ಎಲ್ಲಿ ತಲುಪಿಸಬೇಕಂದಾಗ ನನಗೆ ನಾವು ಒಟ್ಟು ಮಾಡುವಾಗ ನನ್ನ ಗುಂಡಿಬೈಲಲ್ಲಿ ದೃಶ್ಯ ಸ್ಟುಡಿಯೋ ಅಂತ ನಾನು ಸ್ಥಾಪನೆ ಮಾಡಿದೆ. ಅಲ್ಲಿ ನಮ್ಮ ಬಿಲ್ಡಿಂಗಿನ ಓನರ್ ಏನು ಮಾಡಿದೆ, ದೇಜು ಶೇರಿಗಾರ್ ಅಂತ, ಅವರು ಒಂದು ಅಂಗಡಿ ನಮ್ಮ ಖಾಲಿ ಇದೆ. ನಾನು ಒಂದು ವಾಹನದಲ್ಲಿ ಬರ್ತಾ ಇರುವಾಗ ನನಗೆ ಆಶ್ಚರ್ಯ ಆಯಿತು, ನನ್ನ ಸ್ಟುಡಿಯೋದಲ್ಲಿ ಜಾಗ ಇಲ್ಲ, ಏನು ಮಾಡಲಿ ಅಂತ. ನನಗೆ ತಕ್ಷಣವಾಗಿ ನಮ್ಮ ದೇಜು ಶೇರಿಗಾರ್ ಅವರು ಬಿಲ್ಡಿಂಗಿನ ಓನರು ಅವರಿಗೆ ಕರೆ ಮಾಡಿದಾಗ, ಉದಯರೇ ನೀವು ತಲೆಬಿಸಿ ಮಾಡ್ಕೊಳ್ಬೇಡಿ, ಎಲ್ಲಿ ಬರೀ ತಗೊಳ್ಳಿ, ನಾನು ಕೊಡ್ತೀನಿ ಅಂತೇಳಿ ಇವತ್ತು ಸಹ ಕೊಟ್ಟಿದ್ದಾರೆ ಅವರು. ಖಂಡಿತ ಸರ್. ಕೊಟ್ಟು ನಾವು
ಅವರ ಒಂದು ರೂಮನ್ನು ಒಂದು ಅಂಗಡಿಯನ್ನು ಖಾಲಿ ಇದೆ, ಅದು ಸಹ ಅರ್ಧದಷ್ಟು ಸರಣ ಒಂದು ನನ್ನ ಲೆಕ್ಕದಲ್ಲಿ 1 ಕ್ವಿಂಟಲ್ ಐಟಮ್ನ ಇಲ್ಲಿ ಬಂದಿದೆ. ನಾಳೆ ನಾಡಿದ್ದು 2 ದಿನ ನಾವು ಟೈಮ್ ಕೊಟ್ಟಿದ್ದೇವೆ. ಇನ್ನು ಎಷ್ಟು ಬರ್ತದೆ ಜನ ಬರ್ತಾ ಇದೆ. ಫೋನ್ ಮಾಡಿದೆ. ಮತ್ತು ಸಗ್ರಿ ನೋಳೆಯಿಂದ ಅಲ್ಲಿಂದ ಸಹ ಎಲ್ಲ ಒಂದು 15-20 ಕುಟುಂಬದ ಸೇರಿ ನಿನ್ನೆ ಒಂದು ವಾಹನದಲ್ಲಿ ತಂದು ಹಾಕಿದ ಹಂಗೆ ಕೊರೆ ಮಾಡಿ ಅದು ಖುಷಿ ಆಯಿತು. ಮತ್ತು ಸಂತೆಗಟ್ಟೆಯಿಂದ ನೇಜಾರಿನಿಂದ ಎಲ್ಲರೂ ಪ್ರತಿಯೊಂದು ಐಟಮ್ ತಂದಿದ್ದು ನಮಗೆ ಭಾರಿ ಖುಷಿ ಆಯಿತು. ಈಗ ನಾವು ಉತ್ತರಕ್ಕೆ ನಮ್ಮ ತಗೊಂಡು ಹೋಗ್ಲಿಕ್ಕೆ ನಾವು ರೆಡಿ ಆಗ್ತಾ ಇದ್ದೇವೆ. ಒಂದು ಕರೆ ಇದೆ ಸರ್, ಕರೆ. ಓಕೆ, ಹಲೋ 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 ಸರ್, ನಮಸ್ತೆ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಹೆಸರು? ಸರ್ ನಮಸ್ತೆ, ನಾನು ಮಾರುತ ನಾಯ್ಕ್ ಅಂತ ಕುಮಟಾ ಉತ್ತರ ಕನ್ನಡದಿಂದ. ಎಸ್, ಹೇಳಿ ಸರ್, ಹೇಳಿ. ನಿಮ್ಮ ಬಗ್ಗೆ ಕೂಡ ಹೇಳ್ತಾ ಇದ್ರು ಸರ್, ಹೇಳಿ ಸರ್, ಹೇಳಿ. ನಿಜ ಸರ್, ಆಕ್ಚುಲಿ ನಾನು ತುಂಬಾ ಧನ್ಯವಾದವನ್ನ ಕೋರ್ತೇನೆ. ಆಕ್ಚುಲಿ ಸ್ಪಂದನ ಚಾನೆಲ್ ಇಂದ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಇದರ ಲೈವ್ ಅಲ್ಲಿ ನೋಡುವಾಗ ನನಗೆ ಸಿಕ್ಕಿದ್ದು ನಮ್ಮ ಉದಯ್ ಸರ್ ಅವರು. ಆಕ್ಚುಲಿ ಅವರು ಕೂಡ ನಮ್ಮ ಕುಮಟಕ್ಕೆ ಬಂದು ನಮ್ಮ ಗ್ರಾಮಕ್ಕೆ ಪರಿಹಾರ ಸಾಮಗ್ರಿಗಳನ್ನ ನೀಡಿದ್ರು. ಜೊತೆಯಲ್ಲಿ ರಾಘವೇಂದ್ರ ಸರ್ ಕೂಡ ನಮಗೆ ಪರಿಚಯದವರೇ. ಸೊ ಅವರು ಹಾಗಾಗಿ ನಾನು ತಮ್ಮನ್ನ ಸಂಪರ್ಕಿಸಿರುವಂತದ್ದು. ಸೊ ನಮ್ಮ ಉತ್ತರ ಕನ್ನಡ ಏನು ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಆಗ್ತಾ ಇರುವಂತ ಗೊತ್ತಿದೆ. ಉತ್ತರ ಕನ್ನಡದಲ್ಲಿ ಹಿಂದೆಂದು ಕೇಳರಿಯದಾಗಿರುವಂತ ಪ್ರವಾಹ ಆಗಿರುವಂತದ್ದು. ಖಂಡಿತ ಸರ್. ಈಗಿನ ಒಂದು ಪರಿಸ್ಥಿತಿ ಹೇಗಿದೆ ಸರ್? 5 ನದಿಗಳು ಹರಿತಾ ಇದೆ ಸರ್. ಅದರಲ್ಲಿ ಎಲ್ಲಾ ನದಿಗಳು ಕೂಡ ಪ್ರವಾಹ ಮಟ್ಟವನ್ನ ಮೀರಿ ಹರಿತಿರುವಂತದ್ದು. ಈಗ ಇದರ ನೋಡಿದ್ರೆ ನಮ್ಗೆ ಇಲ್ಲಿ ಕರ್ನಾಟಕದಲ್ಲಿ ನೋಡಿರುವಂತಹ ಈ ಪ್ರವಾಹ ನೋಡಿದ್ರೆ ಈಗ ವಾಟ್ಸಪ್ಪಲ್ಲೆಲ್ಲ ಬರ್ತಾ ಉಂಟು. ಒಡಲು ಬಗೆದು ಮರಳು ತೆಗೆದು ಮಾರಿದ್ದೀರಲ್ಲ, ಇದೇ ನೋಡಿ ನದಿ ಮನೆ ಬಾಗಿಲಿಗೆ ಮರಳಿ ಕೇಳಲು ಮರಳನ್ನು ಅಂತ. ನಿಜವಾಗಿಯೂ ಅದು ಕೇಳಿದ್ರೆ ಮರಳಿ ಕೊಡಬಲ್ಲಿರ ಕೊಡದಿದ್ದರೇನಂತೆ, ಕೇಳದೆ ಕೊಂಡು ಹೋಗುವುದು ಮನೆಯ ರೂಪದಲ್ಲಿರುವ ಮರಳನ್ನು ಅಂತ. ಆದ್ರೆ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಮರಳು ತೆಗೆದಿದ್ ಯಾರೋ, ಕಷ್ಟಪಡ್ತಾ ಇರೋದು ಯಾರೋ ಅನ್ನುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್. ಹೌದು, ಆಗಿರುವಂತದ್ದು ನಿಜ. ಅಮಾಯಕರೆಲ್ಲ ಸಂಕಷ್ಟದಲ್ಲಿದ್ದಾರೆ, ಆದ್ರೆ ಮರಳು ತೆಗೆದವರು ಈಗ ಆರಾಮಾಗಿದ್ದಾರ ಅಂತ. ಅದು ಇರುವಂತದ್ದು ನಿಜ ಸರ್. ಯಾಕೆ ಅಂತ ಹೇಳಿದ್ರೆ ಮರಳು ತೆಗೆದು ಯಾರು ಮಾರಾಟ ಮಾಡಿದ್ರು ಅದು ಕೂಡ ಅನುಭವಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರಿಗೂ ಕೂಡ ನಷ್ಟ ಆಗ್ತಾ ಇದೆ. ಈಗ ಆಗಿರುವಂತ ಪ್ರವಾಹದಿಂದ ದಿನನಿತ್ಯ ಸಾಮಾನುಗಳು ಅಗತ್ಯ ಬೆಲೆ ದಾಟ್ತಾ ಇದೆ. ಅವರಿಗೂ ಕೂಡ ಗೊತ್ತಾಗ್ತಾ ಉಂಟು ಎಲ್ಲರಿಗೂ ಕೂಡ. ಅದರಿಂದ ಈ ಮಾನವ ನಿರ್ಮಿತ ಎಷ್ಟೇ ಆಗಿದ್ರು ಕೂಡ ಶಾಶ್ವತ ಅಲ್ಲ ಅನ್ನುವಂಥದ್ದು ಈಗ ಜನರಿಗೂ ಕೂಡ ತಿಳಿತಾ ಇದೆ. ಖಂಡಿತ ಸರ್, ಖಂಡಿತ. ಯಾಕೆ ಅಂತ ಹೇಳಿದ್ರೆ ನಾವು ಈಗ ನೋಡ್ತಾ ಇದ್ದೇವೆ ನಮ್ಮ ಅಘನಾಶಿನಿ ಅಡ್ಡ ಇರುವಂತ ತೂಗು ಸೇತುವೆ ಹೋಗಿರುವಂತದ್ದು. ಅಲ್ಲಿ ಉದಯ್ ಸರ್ ಇದ್ದವರು ಕೂಡ ನೋಡಿದ್ರು ನಮ್ಮ ತೂಗು ಸೇತುವೆ ಬಂದು ಸುಮಾರು 160 ಮೀಟರ್ ಇದ್ದಂತಹ ಒಂದು ತೂಗು ಸೇತುವೆ ಕೊಚ್ಚಿಕೊಂಡು ಹೋಗಿರುವಂತದ್ದು. ಅಂತ ಅಲ್ಲಿ ಅಷ್ಟೇ ಮಾನವ ನಿರ್ಮಿತವಾಗಿದ್ರು ಕೂಡ ಅದು ಏನು ಇಲ್ಲ ಈಗ. ಅಲ್ಲಿಯ ಜನಕ್ಕೆ ಪರಿಹಾರ ಸಾಮಗ್ರಿಗಳನ್ನು ಕೊಟ್ಟಿದ್ದಾರೆ. ಮೊದಲನಾಗಿ ನಾನು ಕೃತಜ್ಞತೆ ಸಲ್ಲಿಸ್ತಾ ಇರುವಂತದ್ದು ನಮ್ಮ ಏನು ಸ್ವಚ್ಛ ಭಾರತ ಫ್ರೆಂಡ್ಸ್ ಉಡುಪಿ ತಂಡಕ್ಕೆ ಮತ್ತು ಜೆಸಿಐ ಉಡುಪಿ ಸಿಟಿ ತಂಡಕ್ಕೆ. ನಿಜವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಮಾಡಿರುವಂತ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನ ಅದು ನಮ್ಮ ಸೊಪ್ಪಿನಹೊಸಳಿ ಗ್ರಾಮ ಪಂಚಾಯಿತಿಗೆ. ಯಾಕೆ ಅಂದ್ರೆ ಸರ್ ಇಲ್ಲಿ ಏನು ಪರಿಹಾರ ನಾವು ಕೇಳ್ತಾ ಇದ್ದೇವೆ, ಪರಿಹಾರ ಸಾಮಗ್ರಿಗಳನ್ನ ಕೊಟ್ಟಿದ್ದಾರೆ. ಅಷ್ಟು ಏನು ಹೇರಳವಾಗಿ ಬರ್ತಾ ಇದೆ. ಈ ನಮ್ಮ ಸೊಪ್ಪಿನಹೊಸಳಿ ಗ್ರಾಮ ಪಂಚಾಯತ್ ಕೂಡ ಪ್ರವಾಹಕ್ಕೆ ಒಳಗಿರುವಂತ ಒಂದು ಪಂಚಾಯತ್. ಅದು ಇಲ್ಲಿಯ ತನಕ ಕೂಡ ಯಾರೂ ಕೂಡ ಒಂದು ಪರಿಹಾರ ಸಾಮಗ್ರಿಗಳನ್ನ ಕೊಟ್ಟಿದ್ದಿಲ್ಲ. ಯಾಕಂದ್ರೆ ಅಲ್ಲಿ ಸ್ಥಳೀಯರಾಗಿರುವಂತ ನಾನು ಕೂಡ ನಾನು ಇಲ್ಲಿ ಕಾರವಾರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿವರೆಗೆ ಯಾರು ಕೂಡ ಕೊಟ್ಟಿಲ್ಲ. ನನಗೊಂದು ಏನೋ ಒಂದು ಇದು ಸಂಬಂಧಪಟ್ಟ ನಾನು ಸಮಾಜ ಕಾರ್ಯವನ್ನ ಮಾಡಿದ್ದೇನೆ. ಸ್ನಾತಕೋತ್ತರ ಅಧ್ಯಯನ ಕೇಂದ್ರವನ್ನ ನಾನು ಉಡುಪಿಯಲ್ಲಿ ಮಾಡಿರುವಂತದ್ದು. ಸೊ ನನಗೂ ನಮ್ಮ ಊರಿನ ಬಗ್ಗೆ ಕಾಳಜಿ ಇರುವಂತದ್ದು. ಆ ಸಂದರ್ಭದಲ್ಲಿ ನಮಗೆ ಸ್ವಚ್ಛ ಭಾರತ ಫ್ರೆಂಡ್ಸ್ ಉಡುಪಿ ಅವರು ನನಗೆ ಪರಿಚಯ ಇತ್ತು. ಅವರು ಕೇಳಿದ್ರು, ಖಂಡಿತ ನಮ್ಮ ಊರನ್ನ ಸೂಚಿಸಿದೆ. ಯಾಕೆಂದ್ರೆ ಇನ್ನೂ ಕೂಡ ಯಾರು ಕೂಡ ಪರಿಹಾರ ಕೊಟ್ಟಿಲ್ಲ. ಸ್ವಚ್ಛ ಭಾರತ ಫ್ರೆಂಡ್ಸ್ ಉಡುಪಿ ಅವರು ಕೊಟ್ಟಿರುವಂತ ಮತ್ತು ಜೆಸಿಐ ಉಡುಪಿ ಸಿಟಿಯವರು ಕೊಟ್ಟಿರುವಂತದ್ದು ಒಂದು ಒಳ್ಳೆ ಕಾರ್ಯ. ಯಾಕೆಂದ್ರೆ ಇನ್ನೂ ಕೂಡ ಯಾರು ಕೂಡ ಕೊಟ್ಟಿಲ್ಲ. ಸುಮಾರು 40,000ಕ್ಕಿಂತ ಅಧಿಕವಾದಂತಹ ಪರಿಹಾರ ಸಾಮಗ್ರಿಗಳನ್ನ ಕೊಟ್ಟಿದ್ದಾರೆ. ಯಾಕೆ ನಾನು ಅಲ್ಲಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಆ ತೂಗು ಸೇತುವೆ ಕೊಚ್ಚಿಕೊಂಡು ಹೋಗಿ 250 ಕುಟುಂಬ ಅಲ್ಲಿ ವಾಸಿಸ್ತಾ ಇದೆ. ಅಲ್ಲಿ ಸದ್ಯದ ಮಟ್ಟಿಗೆ ಯಾರು ಸಂಪರ್ಕಿಸ ಸಾಧ್ಯವೇ ಆಗ್ತಾ ಇಲ್ಲ. ಈಗ ನೀರಿನ ಮಟ್ಟ ಸ್ವಲ್ಪ ಕಡಿಮೆ ಆಗಿದೆ. ಆದ್ರೆ ಇವತ್ತಿನ ವರದಿ ನೋಡ್ತಾ ಇದ್ರೆ ಸಂಜೆ ಒಂದು ಅಪ್ಡೇಟ್ ಸಿಕ್ಕಿರುವಂತದ್ದು, ಲಿಂಗನಮಕ್ಕಿ ಜಲಾಶಯ ಏನು ತುಂಬುತ್ತಾ ಇದೆ ನೀರು. ಯಾವುದೇ ಸಮಯದಲ್ಲೂ ನೀರು ಹೊರಗಡೆ ಬಿಡಬಹುದು ಅಂತ ಮತ್ತೆ ಈಗ ಏನು ಕಾರ್ಯನಿರ್ವಾಹಕ ಪಾಲಕ ಇಂಜಿನಿಯರ್ಗಳು ಸೂಚಿಸಿದ್ದಾರೆ. ಡಿಸಿ ಕೂಡ ಈಗ ಹೋಗಿದ್ದಾರೆ ನಮ್ಮ ಉತ್ತರ ಕನ್ನಡದವರು ಕೂಡ. ಖಂಡಿತ ಸರ್, ಖಂಡಿತ. ಸೊ ಈ ರೀತಿ ಆಗಿ ಜನರಿಗೆ ತುಂಬಾ ತೊಂದರೆ ಆಗಿರುವಂತ ಉತ್ತರ ಕನ್ನಡವು ಕೂಡ ತುಂಬಾ ನಷ್ಟ ಅನುಭವಿಸ್ತಾ ಇದೆ. ಹಿಂದೆ ಯಾರು ಕೂಡ ಕೇಳಲಿಲ್ಲ. ಸೊ ಇಲ್ಲಿ ಉಡುಪಿ ಯಾರ್ಯಾರು ನಮ್ಮ ಉಡುಪಿಯ ಸಹೋದರರು
ನಮಗೆ ಸಹಾಯ ನೀಡಿದಾರೆ ಎಲ್ಲರಿಗೂ ಕೂಡ ತಮ್ಮ ವಾಹಿನಿಯ ಮೂಲಕ ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಖಂಡಿತ ಸರ್. ಆದಷ್ಟು ನಮ್ಮ ಒಂದು ಆಸೆ ಏನು ಅಂತಂದ್ರೆ ಉತ್ತರ ಕನ್ನಡ ಮತ್ತು ಉತ್ತರ ಕರ್ನಾಟಕ ಅದೇ ರೀತಿಯಲ್ಲಿ ಕರಾವಳಿಯ ಕೆಲವು ಭಾಗಗಳಲ್ಲಿ ಆಗಿರ್ತಕ್ಕಂಥ ಒಂದು ಅನಾಹುತಗಳು ಆದಷ್ಟು ಬೇಗ ಸರಿಯಾಗಬೇಕು, ಅಲ್ಲಿರ್ತಕ್ಕಂಥ ಜನರು ಆದಷ್ಟು ಬೇಗ ನೆಮ್ಮದಿಯ ನಿಟ್ಟುಸಿರನ್ನ ಬಿಡಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಒಂದು ಭಾವನೆ ಸರ್. ಧನ್ಯವಾದಗಳು ನಿಮ್ಮ ಒಂದು ಅಭಿಪ್ರಾಯಕ್ಕೆ ಸರ್. ಈಗಾಗಲೇ ಮಾತಾಡ್ತಾ ಇರುವ ಹಾಗೆ ಸಾಕಷ್ಟು ವಿಚಾರಗಳನ್ನು ಮಾತಾಡ್ತಾ ಇದ್ವಿ, ಇನ್ನೂ ಕೂಡ ಸಾಕಷ್ಟು ಮಾತಾಡಲಿಕ್ಕಿದೆ ಒಂದು ವಿರಾಮದ ನಂತರ. ಏನು ಅಂತಂದರೆ ಸಾಕಷ್ಟು ಕಡೆಗಳಲ್ಲಿ ಇನ್ನೂ ಕೂಡ ನೆರೆ ಸಂತ್ರಸ್ತಿಗೆ ಸಿಗಬೇಕಾದಂಥ ಒಂದು ಪರಿಹಾರಗಳು ಅಲ್ಲಲ್ಲಿ ಸಿಗ್ತಾ ಇಲ್ಲ. ಆ ಎಲ್ಲ ಕಾರಣದಿಂದಾಗಿ ಎಲ್ಲೆಲ್ಲಿ ಸಿಗ್ತಾ ಇಲ್ಲ ಅಲ್ಲಿ ಹುಡುಕಿಕೊಂಡು ಹೋಗಿ ಕೊಡಬೇಕಾದಂಥ ಒಂದು ಅಗತ್ಯತೆ ಇದೆ. ಆ ವಿಚಾರವಾಗಿ ಕೂಡ ಚರ್ಚೆಯನ್ನು ಮಾಡ್ತಾ ಹೋಗ್ತೇವೆ. ಅದಕ್ಕಿಂತ ಮುಂಚೆ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ ಯಾವ ರೀತಿಯಲ್ಲಿ ಈ ಒಂದು ಪರಿಹಾರದ ಸಾಮಗ್ರಿಗಳನ್ನು ತೆಗೆದುಕೊಳ್ತಾ ಇದ್ದಾರೆ, ಯಾವ ರೀತಿ ಸಹಾಯವನ್ನು ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ಯಾವ ರೀತಿ ತೆಗೆದುಕೊಂಡು ಹೋಗಿ ನೆರೆ ಸಂತ್ರಸ್ತರಿಗೆ ಕೊಡ್ತಾರೆ ಅನ್ನುವಂಥ ಒಂದು ವಿಚಾರವಾಗಿ ಚರ್ಚೆಯನ್ನು ಮಾಡಲೇಬೇಕು. ಯಾಕೆಂತಂದರೆ ಮುಂದಿನ ಒಂದು ದಿನಗಳಲ್ಲಿ ಅಂತಂದರೆ ಇನ್ನೊಂದು 3-4-5 ದಿನಗಳಲ್ಲಿ ಅವರೆಲ್ಲರೂ ಕೂಡ ಉತ್ತರ ಕರ್ನಾಟಕ, ಉತ್ತರ ಕನ್ನಡ ಹೀಗೆ ಸಾಕಷ್ಟು ಪ್ರದೇಶಗಳಿಗೆ ಕೊಡೋಕಿದ್ದಾರೆ. ನೀವು ಕೂಡ ಒಂದು ಸಹಾಯವನ್ನು ಮಾಡೋದಿದ್ರೆ ಎಲ್ಲಿಗೆ ಬರಬೇಕು, ಹೇಗೆ ಸಹಾಯ ಮಾಡಬೇಕು ಅನ್ನುವಂಥ ವಿಚಾರವಾಗಿ ಅವರು ಮಾತಾಡ್ತಾ ಹೋಗ್ತಾರೆ. ಇನ್ನು ಕೂಡ ಉಡುಪಿಯಲ್ಲಿ ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಸಾಕಷ್ಟು ಸಂಘಟನೆಗಳು ಇದೇ ರೀತಿ ಸಹಾಯವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಹೇಳ್ತಾ ಎಲ್ಲರೂ ಕೂಡ ಈ ಒಂದು ಸಹಾಯವನ್ನು ಮಾಡಬೇಕು ಅಂತ ಹೇಳ್ತಾ ಮತ್ತೆ ಚರ್ಚೆಯನ್ನು ಮುಂದುವರಿಸ್ತಾ ಹೋಗ್ತೇನೆ ಸರ್. ಈಗಾಗಲೇ ನೀವೆಲ್ಲರೂ ಕೂಡ ಈ ಒಂದು ಪರಿಹಾರ ಸಾಮಗ್ರಿಗಳನ್ನು ತೆಗೆದುಕೊಂಡು ಸಂಗ್ರಹಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಿ. ಯಾವ ರೀತಿ ನಡೀತಾ ಇದೆ ಸರ್ ಕೆಲಸ ಅಂತ? ತುಂಬ ಒಳ್ಳೆಯ ಸ್ಪಂದನೆ ಬರ್ತಾ ಇದೆ ಉಡುಪಿಯ ನಾಗರಿಕರಿಂದ. ಯಾಕಂತ ಹೇಳಿದ್ರೆ ಉಡುಪಿಯವರು ನಾವು ದಕ್ಷಿಣ ಕನ್ನಡ ಅಂದರೆ ದಕ್ಷಿಣ ಕನ್ನಡ ಉಡುಪಿ ಒಂದೇ ಜಿಲ್ಲೆಗಳು ಅಂತ ನಾವು ಭಾವಿಸ್ಬೋದು. ಉತ್ತರ ಕನ್ನಡದವರನ್ನು ಬೇರೆಯವರು ಅಂತ ಭಾವಿಸ್ತಾ ಇಲ್ಲ, ನಮ್ಮವರೇ ಅಂತೇಳಿ ಭಾವಿಸ್ತಾ ಇದ್ದಾರೆ. ಯಾರ ಹತ್ರ ನಾವು ಎಲ್ಲಿ ಹೋಗಿ ಇದಕ್ಕೆ ಕೇಳಬೇಕಂತ ಇಲ್ಲ, ನಾವೊಂದು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಹಾಕಿದರೆ ಸಾಕು, ತಕ್ಷಣ ಸ್ಪಂದಿಸಿ ನಮ್ಮಿಂದ ಏನಾಗಬೇಕು, ನಾವೆಷ್ಟು ಕೊಡಬೇಕು, ಎಲ್ಲಿ ತಲುಪಿಸಬೇಕು ಅಂತೇಳಿ ಕೇಳ್ತಾ ಇದ್ದಾರೆ. ಹಾಗಾಗಿ ಒಳ್ಳೆ ರೀತಿಯ ಸ್ಪಂದನೆ ಬರ್ತಾ ಇದೆ ಉಡುಪಿಯಲ್ಲಿ. ನಾನು ಯಾವುದೇ ಪ್ರತ್ಯೇಕ ಸಂಘಟನೆ ಹೆಸರನ್ನು ಹೇಳಲಿಕ್ಕೆ ಇಷ್ಟ ಅಂದರೆ ಹೆಸರು ಹೇಳ್ತೇನೆ, ಬಟ್ ಇಂಥ ಸಂಘಟನೆಗೆ ಅಂತ ಹೇಳೋದಿಲ್ಲ. ನಾನು ಹೇಳುದು ಈ ಸರ್ಕಾರದ ಮೂಲಕ ತಲುಪಿಸುವುದಕ್ಕಿಂತ ಈ ಖಾಸಗಿ ಸಂಘಟನೆಗಳು ಅಂದರೆ ಸುದ್ದಿವಾಹಿನಿಗಳಿರ್ಬೋದು ಅಥವಾ ಜೆಸಿ ಅಂತ ಸಂಸ್ಥೆಗಳ ಸಂಘಟನೆಗಳಿರ್ಬೋದು, ಗೆಳೆಯರ ಬಳಗಗಳಿರ್ಬೋದು, ರೋಟರಿ ಇರ್ಬೋದು, ಲಯನ್ಸ್ ಇರ್ಬೋದು, ಅಥವಾ ಇತ್ಯಾದಿ ಸಂಘಟನೆಗಳು, ಅಥವಾ ಇನ್ನು ಸ್ವಚ್ಛ ಭಾರತ ಆಂದೋಲನದ ರಾಯಭಾರಿಗಳಿರ್ಬೋದು, ಇಂಥವರು ಕೊಡುವಲ್ಲಿಂದ ತಲುಪಿಸಿದರೆ ನಮಗೆ ನೇರವಾಗಿ ಅವರಿಗೆ ತಲುಪಿಸಲಿಕ್ಕೆ ಸಾಧ್ಯ ಆಗುತ್ತೆ. ಜಿಲ್ಲಾಡಳಿತದ ಮೂಲಕ ಕೊಡಬಾರದು ಅಂತ ಹೇಳ್ತಾ ಇಲ್ಲ, ಆದರೆ ಜಿಲ್ಲಾಡಳಿತದ ಮೂಲಕ ನಾವು ಕೊಟ್ಟ ವಸ್ತು ಯಾರಿಗೆ ಎಲ್ಲಿ ತಲುಪಿತು ಎಂಬುದು ನಮಗೆ ಗೊತ್ತಾಗುವುದಿಲ್ಲ. ಇದು ನಾವು ಕೊಟ್ಟವರನ್ನು ಕೇಳಬಹುದು. ಫಾರ್ ಎಕ್ಸಾಂಪಲ್, ಕಳೆದ ವರ್ಷ ನಾವು ಜೆಸಿ ಉಡುಪಿ ಇಂದ್ರಾಳಿಯಿಂದ ಕೇರಳದವರೆಗೆ ತಗೊಂಡೋಗಿ ಸುಮಾರು 1.25 ಲಕ್ಷ ರೂಪಾಯಿ ವಸ್ತುಗಳನ್ನು ತಗೊಂಡು ಹೋಗಿ ನೇರವಾಗಿ ತಲುಪಿಸಿ ಬಂದಿದ್ದೇವೆ. ಅದೇ ರೀತಿ ಜೋಡುಪಾಲಕ್ಕೆ ಕೂಡ, ಕೊಡಗಿನ ಜೋಡುಪಾಲಕ್ಕೆ ಕೂಡ ನಾನೇ ನೇರವಾಗಿ ಹೋಗಿ ತಲುಪಿಸಿ ಬಂದಿದ್ದೇನೆ. ಕೊಟ್ಟವರಿಗೆ ನಾನು ಆನ್ಸರೇಬಲ್. ನಾವು ಯಾರಿಗೆ ಕೊಟ್ಟಿದ್ದೇವೋ ಅವರು ನಿಜವಾಗಿ ತಲುಪಿಸ್ತಾರೆ ಎಂಬ ಬಗ್ಗೆ ನಮಗೆ ಭರವಸೆ ಮೂಡ್ತದೆ. ಜಿಲ್ಲಾಧಿಕಾರಕ್ಕೆ ಕೊಟ್ಟರೆ ಅವ್ರು ಅರ್ಧ ಹೋಗ್ತದೆ, ಅರ್ಧ ಏನಾಗುತ್ತೆ, ತಲುಪುತ್ತೆ ಯಾರಿಗೆ ಎಲ್ಲಿ, ಅದು ವ್ಯವಸ್ಥಿತವಾಗಿ ತಲುಪಿಸಿದಂತ ಸಮಾಧಾನ ಇರುವುದಿಲ್ಲ. ಮತ್ತೆ ಜಿಲ್ಲಾಧಿಕಾರಕ್ಕೆ ಅಂತ ಹೇಳಿದ್ರೆ ಅವ್ರದ್ದೇ ಆದ ನಿಯಮ ಇದೆ. ಅದು ಇಲ್ಲಿಂದ ಅಲ್ಲಿ ಹೋಗಿ ಅಲ್ಲಿ ಆ ಜಿಲ್ಲಾಧಿಕಾರಿಗಳಿಗೆ ಹೋಗಬೇಕು, ಅಲ್ಲಿಂದ ಇನ್ಸ್ಪೆಕ್ಟರ್ಗಳ ಮೂಲಕ ಹೋಗಬೇಕು. ಆಗ ಎಲ್ಲಿ ಹೋಗುತ್ತೋ, ಎಷ್ಟು ಸೋರುತ್ತೋ, ಯಾರಿಗೆ ಹೋಗುತ್ತೋ ನಮಗೆ ಗೊತ್ತಿಲ್ಲ. ಅದರ ಬದಲು ಸಾರ್ವಜನಿಕ ಸಂಘಟನೆ, ಯಾಕಂದ್ರೆ ಕಳಕಳಿಯಿಂದ ಮಾಡುವವರು ಇಲ್ಲಿ ಎಲ್ಲವನ್ನೂ ಬಿಟ್ಟು ನಮ್ಮ ಸಹೋದರರಿಗೆ ಸಹಾಯಕ್ಕಾಗಿ ಹೋಗುವವರು ಅಲ್ಲಿ ಏನು ಸಿಕ್ಕಿದ್ರನ್ನು ತಗೊಂಡು ಅಲ್ಲಿ ಹೋಗಿ ಕೊಡುವ ಒಂದು ಇದರಲ್ಲಿ ಇರ್ತಾರೆ ವಿನಃ ಬೇರೆ ಯಾವುದೇ ಇದರಲ್ಲಿ ಇರುವುದಿಲ್ಲ. ಮತ್ತೆ ಹಣದ ರೂಪದ ಸಹಾಯವನ್ನು ದಯವಿಟ್ಟು ಯಾರಿಗೂ ಯಾರ ಕೈಯಲ್ಲೂ ಕೊಟ್ಟು ಕಳಿಸಬಾರದು ಎಂದು ಎಲ್ಲ ನಾಗರಿಕರ ಹತ್ರ ವಿನಂತಿ. ಏನಿದ್ರೂ ವಸ್ತು ರೂಪದಲ್ಲಿ, ಇಲ್ಲದಿದ್ದರೆ ಯಾವುದಾದ್ರೂ ಸಂಘಟನೆಗಳು ನೇರವಾಗಿ ನಾವು ಮನೆ ಕಟ್ಟಿ ಕೊಡ್ತೇವೆ ಅಂತ ಹೇಳಿದರೆ ಅವರು ಮನೆ ಕಟ್ಟಿ ಕೊಡುವುದನ್ನು ನೇರವಾಗಿ ನಾವು ನೋಡಿಕೊಂಡು 500 ರೂಪಾಯಿ ಕೊಡ್ತಿದ್ರೆ ಕೂಡ ನೀವು ಮನೆ ಕಟ್ಟಿ ಕೊಡುವುದರ ಬಗ್ಗೆ ಬೇಕಾದಂಥ ಏನು ದಾಖಲೆಗಳನ್ನು ಸಂಗ್ರಹಿಸಿದ ಬಳಿಕ ಮಾತ್ರ ಹಣ ಕೊಡಬೇಕು, ಇಲ್ಲ ಹಣ ಕೊಡಬಾರ್ದು. ಏನಿದ್ರೆ ವಸ್ತು ರೂಪದಲ್ಲಿ ಕೊಡಿ. ವಸ್ತು ರೂಪದಲ್ಲಿ ಅದು ಅವರಿಗೆ ಅಗತ್ಯದ ವಸ್ತುಗಳು. ನಮಗೆ ಗೊತ್ತಿದೆ ನಮ್ಮ ಮನೆಯಲ್ಲಿ ಏನೇನು ಬೇಕು ಅಂತೇಳಿ.
ಇವತ್ತಿಗೆ ನಮಗೆ ಏನು ಬೇಕು ಅದೇ ವಸ್ತು. ಫಾರ್ ಎಕ್ಸಾಂಪಲ್ ಇವತ್ತು ಅನ್ನ ಅಂತ ಹೇಳ್ಕೊಳ್ಳುವ, ಅನ್ನ ನಾಳೆಗಿದ್ರೆ ಹಾಳಾಗ್ತದೆ, ಹಾಗಾಗಿ ಅದನ್ನು ಅವರಿಗೆ ಕಳಿಸಲಿಕ್ಕೆ ಸಾಧ್ಯ ಆಗುದಿಲ್ಲ. ರಸ್ಕ್ ಕಳಿಸಿ, ಅದು 10 ದಿವಸ ಬಿಟ್ಟು ಅವರಿಗೆ ಉಳಿತದೆ. ಅಥವಾ ಇನ್ನು ಬಿಸ್ಕೆಟ್ಗಳನ್ನು ಕಳಿಸ್ಬೋದು, ಅಥವಾ ಇನ್ನು ಈ ಒಣ ರೊಟ್ಟಿಗಳಿರ್ತದೆ ಅದನ್ನು ಕಳಿಸ್ಬೋದು, ಅಥವಾ ಇನ್ನು ಹಾಳಾಗದ ರೀತಿಯ ಚಪಾತಿಗಳಿರ್ತದೆ, ಕನಿಷ್ಠ ಒಂದು 8-10 ದಿವಸ ಉಳಿಯುವಂಥ ಆಹಾರ ಸಾಮಗ್ರಿಗಳು ಆ ರೀತಿಯಲ್ಲಿ ಕಳಿಸ್ಬೋದು. ಡ್ರೈ ಫ್ರೂಟ್ಸ್ ಕಳಿಸ್ಬೋದು. ಡ್ರೈ ಫ್ರೂಟ್ಸ್ ಕಳಿಸಿದ್ರೆ ಅದು ನಿಜವಾಗಿ ಕಳಿಸ್ಬೇಕಾದ ಯಾರಿಗೆ ಅಂತ ಹೇಳಿದ್ರೆ ಅಲ್ಲಿ ಕಾರ್ಯಕರ್ತರು ಇದ್ದಾರಲ್ಲ, ಕೆಲಸ ಮಾಡೋರು, ಯಾಕಂದ್ರೆ ಅವರಿಗೆ ತಿಂಡಿ ತಿನ್ಲಿಕ್ಕೂ ಪುರುಸೊತ್ತಿರೋದಿಲ್ಲ, ಮರ್ತಿರ್ತಾರೆ. ನಮ್ಮ ಸಹೋದರ ಕಾರ್ಯಕರ್ತರಿಗಾಗಿ ದಯವಿಟ್ಟು ಒಣ ಡ್ರೈ ಫ್ರೂಟ್ಸ್ಗಳನ್ನು ದಯವಿಟ್ಟು ಪ್ಯಾಕ್ ಮಾಡಿ ಇದು ನಿಮಗೆ ಅಂತ ಕೊಟ್ಟು ಕಳಿಸಿ. ಯಾಕಂದ್ರೆ ಅವರು ಆರೋಗ್ಯವಾಗಿದ್ದರೆ ಮಾತ್ರ ಅವರಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ. ಅಲ್ಲಿ ತಗೊಂಡೋಗಿ ತಲುಪಿಸಲಿಕ್ಕೆ ಆ ಕೆಸರಿನಲ್ಲಿ ಇದ್ದವ್ರನ್ನ ಹಿಡಿದೆತ್ತಲಿಕ್ಕೆಲ್ಲ ಸಹ ಅವರಿಗೆ ಸ್ಟ್ರೆಂತ್ ಬೇಕು. ಅವರಿಗೆ ಆ ಡ್ರೈ ಫ್ರೂಟ್ಸ್ಗಳನ್ನು ಅವರಿಗೋಸ್ಕರ ಕೊಡಿ. ಅಲ್ಲಿ ಹೋಗುವವರಿಗೆ ಬೇರೆ ರೀತಿಯ ತಿಂಡಿಗಳನ್ನು ಕೊಟ್ಟು ಕಳಿಸ್ಬೋದು. ಹಾಗೆ ಬಟ್ಟೆ ಅಥವಾ ಕಂಬಳಿ ಇರ್ಬೋದು, ಇತ್ಯಾದಿ ವಸ್ತುಗಳನ್ನು. ಇನ್ನು ನಿಜವಾಗಿ ಆ್ಯಕ್ಚುಲಿ ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಕೂಡ ಕೊಡ್ಬೋದು. ಒಂದು ವೇಳೆ ನಿಮಗೆ ಎಲ್ಲಿಗೆ ತಲುಪಿಸಬೇಕು ಅಂತ ಗೊತ್ತಿಲ್ಲದಿದ್ದರೆ ಖಂಡಿತವಾಗಿಯೂ ನೀವು ನಮ್ಮ ಮೂಲಕ ಕೂಡ ನಾವು ಕರೆ ಮಾಡ್ಬೋದು. ನಾವು ಎಲ್ಲಿಂದ ಸುಮಾರು ಸಂಘಟನೆಗಳದ್ದು ಪರಿಚಯ ಇದೆ. ಒಂದು ಕಡೆಯಲ್ಲಿ ಉಡುಪಿ ಟೈಮ್ಸ್ನವರು ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆಯಲ್ಲಿ ಹ್ಯೂಮನ್ ರೈಟ್ಸ್ನವರು ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆಯಲ್ಲಿ JCI ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆಯಲ್ಲಿ ಬೇರೆ ಸ್ವಚ್ಛ ಭಾರತದವರು 2ನೇ ಬಾರಿಗೆ ರೆಡಿ ಆಗ್ತಿದ್ದಾರೆ. ಹೀಗೆ ಬೇರೆ 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 ಸಂಘಟನೆಗಳಿದೆ. ಯಾರನ್ನು ಬೇಕಿದ್ರೆ ಸಂಪರ್ಕಿಸಿ. ನಾನು ಹೇಳುವಂಥದ್ದು ನೇರವಾಗಿ ಖಾಸಗಿ ವ್ಯಕ್ತಿಗಳು ಅಂದರೆ ಖಾಸಗಿ ಸಂಘಟನೆಗಳ ಮೂಲಕ ತಲುಪಿಸಿ ಅಂತ ಹೇಳಿ ನನ್ನೊಂದು ಭಿನ್ನಹ. ಎಸ್, ಒಬ್ರು ಕೂಡ ಕರೆ ಮಾಡಿದವರು ಒಬ್ರು ಹೇಳಿದ್ರು, ವಿಶ್ವಾಸಾರ್ಹವಾಗಿ ಗಳಿಸಬೇಕು ಅಂತಂದ್ರೆ ಇಲ್ಲಿಂದ ತೆಗೆದುಕೊಂಡು ಹೋದಂಥ ಒಂದು ವಸ್ತುಗಳಾಗಿರ್ಬೋದು, ಅಲ್ಲಿನ ಒಂದು ನೆರೆ ಸಂತ್ರಸ್ತರಿಗೆ ಮುಟ್ಟಬೇಕು. ಆ ನಿಟ್ಟಿನಲ್ಲಿ ಒಬ್ರು ನಾಯಕರಂತೆ ಇದ್ದು ಆ ಒಂದು ಎಲ್ಲ ಕೆಲಸ ಕಾರ್ಯಗಳನ್ನು ನೋಡ್ಕೊಳ್ಬೇಕು. ಇಲ್ಲದೆ ಹೋದ್ರೆ ಅದು ಪೋಲಾಗುವಂಥ ಒಂದು ಲಕ್ಷಣಗಳಿದೆ. ಆ ಎಲ್ಲ ಒಂದು ಏನು ಪರಿಹಾರದ ಇದಾಗಿರ್ಬೋದು, ವಸ್ತುಗಳಾಗಿರ್ಬೋದು, ಅವೆಲ್ಲವೂ ಕೂಡ ಸರಿಯಾದ ಜಾಗಕ್ಕೆ ಸಲ್ಲದೆ ಇರ್ಬೋದು ಅನ್ನುವಂಥ ಒಂದು ನಿಟ್ಟಿನಲ್ಲೂ ಕೂಡ ಒಂದು ಮಾತನ್ನು ಹೇಳಿದರು. ಅದ್ರ ಬಗ್ಗೆ ಏನು ಹೇಳ್ತೀವಿ? ಮುಖ್ಯವಾಗಿ ನಾನು ಹೇಳುವಂಥದ್ದು ಈಗ ಮುಖ್ಯವಾಗಿ ಸಾಮಾಜಿಕ ಜಾಲತಾಣ ಇದು ನಿಜವಾಗಿ ಈ ಸಂದರ್ಭದಲ್ಲಿ ಬಹಳಷ್ಟು ನಮಗೆ ಉಪಯೋಗ ಬಂದಿದೆ. ಒಂದು ಮೆಸೇಜ್ ಇವತ್ತು ನಾವು ಫೇಸ್ಬುಕ್ ಅಥವಾ ಟ್ವಿಟರಲ್ಲಿ ಹಾಕಿದ ನಂತರ ಎಷ್ಟು ರೆಸ್ಪಾನ್ಸ್ ಬಂದಿಂದ ಹೇಳಿದರೆ ಒಂದೇ ದಿನದಲ್ಲಿ ನಮಗೆ ಎಷ್ಟು ವಸ್ತುಗಳು ಸಂಗ್ರಹ ಆಗ್ತಾ ಉಂಟು. ಮುಖ್ಯ ನಾವು ಏನು ಗಮನಿಸಬೇಕಂತ ಹೇಳಿದರೆ, ಈಗ ನಾವು ಯಾವುದೋ ಒಂದು ಊರಿಗೆ ಕೊಟ್ಟಾಗ ಅಲ್ಲಿನ ಲೋಕಲ್ನವರನ್ನು ನಾವು ಹಿಡಿಬೇಕು. ಅದು ನಾವು ಯಾರಾದ್ರು ಪರಿಚಯ ಇದ್ದಾರೆ ಅವರನ್ನು ನಾವು ಅಲ್ಲಿನ ಲೀಡರ್ಶಿಪ್ ತಗೊಂಡು ನಾವು ಎಲ್ಲಿ ಕೊಡಬೇಕು, ನ್ಯೂಸ್ ನಮ್ಗೆ ಒಟ್ಟಿಗೆ ಬನ್ನಿ, ಆಗ ಅವರು ಕೂಡ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು, ನೋಡಿ ಇಲ್ಲಿ ಕೊಡಿ ಅಂತ. ಆಗ ನಮಗೆ ಕೊಡ್ಲಿಕ್ಕೆ ಕೂಡ ಈಸಿ ಆಗ್ತದೆ. ಇಲ್ಲಾರು ಏನಾಗ್ತದೆ ಅಂತ ಹೇಳಿದರೆ ನಮ್ಗೆ ಎಲ್ಲಿ ಕೊಡಬೇಕಂತ ಗೊತ್ತಾಗೋದಿಲ್ಲ. ನಾವೇನು ಮಾಡ್ತೇವೆ, ಯಾವುದೋ ಪಂಚಾಯತಿ ಕೊಡ್ತೇವೆ ಅಥವಾ ಯಾವುದೋ DC ಆಫೀಸಿಗೆ ಕೊಟ್ಟು ಬರ್ತೇವೆ, ಮುಗೀತು. ಅದು ಅಲ್ಲಿಂದ ಹೋಗಿದ್ದ ಅದು ಯಾರಿಗೂ ಗೊತ್ತಾಗೋದಿಲ್ಲ. ಹಾಗಾಗಿ ಆ ಕೊನೆಯ ವ್ಯಕ್ತಿಗೆ ತಲುಪಿದ್ರೆ ಮಾತ್ರ ಆ ಕೊಟ್ಟವನಿಗೆ ಕೂಡ ಸಂತೃಪ್ತಿ ಸಿಗ್ತದೆ, ನಾವು ಅಲ್ಲಿ ತನಕ ಹೋದ್ರೆ ಕೂಡ ನಮಗೆ ಒಂದು ಖುಷಿ ಸಿಗ್ತದೆ. ಹಾಗಾಗಿ ಅಲ್ಲಿನ ಲೋಕಲ್ಸ್ ಬಹಳ ಇಂಪಾರ್ಟೆಂಟ್. ಮತ್ತು ಅಲ್ಲಿನ ಪಂಚಾಯತ್ ಪ್ರತಿನಿಧಿಗಳಿರ್ಬೋದು, ಅಧ್ಯಕ್ಷರಿರ್ಬೋದು, ಅವರಿಗೆಲ್ಲ ಅಲ್ಲಿನ ಲೋಕಲ್ಸ್ ವಿಷಯ ಗೊತ್ತಿರ್ತದೆ. ಅವರನ್ನು ನಾವು ಕಾಂಟ್ಯಾಕ್ಟ್ ಮಾಡಿ ಆ ಮೂಲಕ ಕೊಟ್ಟರೆ ಬಹಳಷ್ಟು ಒಳ್ಳೆಯ ಕೆಲಸ ಅಂತ ನಾನು ತಿಳ್ಕೊಂಡಿದ್ದೇನೆ. ಇನ್ನೊಂದು ವಿಚಾರ ನಾನು ಹೇಳಲಿಕ್ಕೆ ಮರೆತಿದ್ದೆ. ಈಗ ಜಾನುವಾರು ಬಗ್ಗೆ ನಾವು ಕೇವಲ ಮನುಷ್ಯರಿಗೆ ಮಾತ್ರ ನಾವು ಈಗ ಕೊಡ್ತಿದ್ದೇವೆ, ಜಾನುವಾರಿಗೆ ಕೂಡ ನಾವು ಕಳಿಸಬಹುದು. ಹಿಂಡಿ ಇರ್ಬೋದು ಅಥವಾ ಒಣ ಹುಲ್ಲು, ಅದಕ್ಕೆ ಕೂಡ ಈಗ ಅವಶ್ಯಕತೆ ಇದೆ. ಪ್ರಾಣಿಗಳು ಕೂಡ ಅವರಿಗೂ ಕೂಡ ಹೊಟ್ಟೆ ಇದೆ. ಅದೇ ರೀತಿಯಲ್ಲಿ ಅವರು ಕೂಡ ಸಾಯುವಂತ ಒಂದು ಪರಿಸ್ಥಿತಿಯಲ್ಲೂ ಕೂಡ ಜಾನುವಾರುಗಳು ಕೂಡ ಇದೆ, ಪ್ರಾಣಿಗಳು ಕೂಡ ಇದೆ. ಆ ನಿಟ್ಟಿನಲ್ಲೂ ಕೂಡ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಏನ್ ಹೇಳ್ತೀರಿ ಸರ್? ಈ ಒಂದು ಪರಿಹಾರದ ಒಂದು ವಸ್ತುಗಳನ್ನು ಕೊಡುವಂತ ಒಂದು ನಿಟ್ಟಿನಲ್ಲಿ ನಿಮ್ಮ ಒಂದು ಅಭಿಪ್ರಾಯ ಸರ್? ಅಂದರೆ ನಾವು ಪರಿಹಾರ ಕೊಡುವಂಥ ಸಂದರ್ಭದಲ್ಲಿ ನಾವು ನೇರವಾಗಿ ಹೇಳಿದ ಹಾಗೆ ನಮ್ಮ ಕೊಟ್ಟಾಗ ನಾವೇ ನೇರವಾಗಿ ಅಲ್ಲಿಗೆ ತಲುಪಿಸ್ತೇವೆ ಅಂತ ಜನರಿಗೆ ಈಗ ನಂಬಿಕೆ ಬಂದಿದೆ. ಹಾಗಾಗಿ ನಮ್ಮನ್ನು ಕರೆ ಮಾಡಿ ಎಲ್ಲಿ ತಲುಪಿಸಬೇಕೆನ್ನೋದು ನಾವು ವಿಳಾಸವನ್ನು ಕೊಟ್ಟಿದ್ದೇವೆ, ಅಲ್ಲಿ ತಲುಪಿಸ್ತಾ ಇದ್ದೇವೆ. ಇಲ್ಲಿ ನಾವು ಅಲ್ಲೇ ಹೋದಾಗ ನಮಗೆ ತುಂಬ ಅದ್ರ ಬಗ್ಗೆನೇ ಹೇಳಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ನೆರೆ ಬಂದಾಗ ಮನುಷ್ಯನ ಬಿಟ್ಟು ಜಂತುಗಳು, ಇದು ಹಾವಾಗಲಿ ಪ್ರತಿಯೊಂದು ಜೀವ ಜಂತುಗಳು ಸಹ ನೀರಿನಲ್ಲಿ ಕೊಚ್ಕೊಂಡು ಹೋಗಿದ್ದೇವೆ. ಅದು ಯಾವ ಮನುಷ್ಯರೇ ನೋಡದೆ ಎಷ್ಟೋ ಕೊಚ್ಕೊಂಡು ಹೋಗಿದ್ದೇವೆ, ಎಷ್ಟೋ ಸತ್ತು ಹೋಗಿದ್ದೇವೆ ಎಂದು ಗೊತ್ತಿಲ್ಲ. ಈಗ ನಮಗೆ ನಾವು ಹೋಗ್ತಾ ಇರುವಾಗ ಅಲ್ಲಿ ನಾವು ಉರಗ ತಜ್ಞ, ಇಲ್ಲಿ ಬಡಗನೀಡೂರು ಕಾಲೇಜಿನಲ್ಲಿ ಓದಿದಂಥ ವ್ಯಕ್ತಿ ಪವನ್ ಅಂತೇಳಿ ನಮ್ಮ ಜೊತೆಯಲ್ಲಿ ಮಾತಾಡಿದಿರೋ ಕರೆ ನೋಡಿ, ನಮ್ಮ ಮನೆಯ ಮೇಲ್ಗಡೆನೆ ಒಂದು ಹಾವು ಹೋಗ್ತಾ ಉಂಟು ಅಂತ. ಯಾವುದು? ನಾಗರಹಾವಿಗೂ ಭೂಮಿಯಲ್ಲಿ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ. ಆ ಪರಿಸ್ಥಿತಿಯಲ್ಲಿ ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ಈಗ ನೀವು ಮುಂದೆ ಹೋಗಿ ಸರ್, ನಾವು ಬರ್ತಾ ಇದ್ದೇವೆ ಅಂತೇಳಿ 2 ಹಾವುಗಳು, ಒಂದು ದೊಡ್ಡ ನಾಗರಹಾವು ಮತ್ತು ಸಣ್ಣ ನಾಗರಹಾವು, ಅದನ್ನು ಹಿಡಿದು ತಂದು ನಮ್ಮ ಒಂದು ಪ್ಯಾಕಲ್ಲಿ ತಂದು ನಮ್ಮ ಜೊತೆಯಲ್ಲಿ ಬಂದು ಆ ಅಘನಾಶಿನಿ ನದಿಯ ತೂಗು ಸೇತುವೆಯ ಪಕ್ಕದಲ್ಲಿ ಕಾಡಿನಲ್ಲಿ ಬಿಟ್ಟಿದ್ದಾರೆ. ಸ್ವಲ್ಪ ನೆಲೆ ಸಿಕ್ಕಿದಾಗ ಇಲ್ಲಿ ಮನೆ ಒಳಗೆ ಹೋಗ್ತವೆ, ಎಲ್ಲಿ ಜಾಗ ಉಂಟಲ್ಲಿ. ಮತ್ತೆ ಜಾನುವಾರುಗಳು ಎಷ್ಟು ಕೊಚ್ಕೊಂಡು ಹೋಗಿದೆ ಅಂತ ಹೇಳಲಿಕ್ಕಾಗಲ್ಲ. ಮತ್ತು ಅಲ್ಲಿ ಒಂದು ಸೇತುವೆ ಅನ್ನೋದು
ಅಷ್ಟು ದೊಡ್ಡ ಸೇತುವೆ ಮೇಲೆ ನೀರು ಕೊಚ್ಚಿಕೊಂಡು ಹೋಗಿದೆ. ಆವಾಗ ಮನುಷ್ಯನ ಜನಜೀವನ ಹೇಗಾಗಬೇಕು, ಜಾನುವಾರುಗಳು ಇದ್ದವಿಲ್ಲ ಎಲ್ಲಿ ಹೋಗಿದೆ ಅಂತೇ ಗೊತ್ತಿಲ್ಲ. ಸಂತ್ರಸ್ತರು ಹೇಳುವಾಗ ನಾವು ನೇರವಾಗಿ ನಾವು ಅಲ್ಲಿ ಮನೆಗೆ ಭೇಟಿ ಕೊಟ್ಟ 2 ಮನೆ ನಾವೇ ಸ್ವತಃ ಅಲ್ಲಿ ಮಾರುತಿ ನಾಯ್ಕ ಮತ್ತು ಇವರು ಪವನ್ ಅವರು ನಮ್ಮನ್ನು ನೇರವಾಗಿ ಗ್ರಾಮಸ್ಥರ ಇವರು ವಿ ಎ ಒಟ್ಟಿಗೆ ನಾವು ನಮ್ಮನ್ನು ಕರ್ಕೊಂಡು ಹೋಗಿದ್ದಾರೆ. ಆ ಮನೆಯನ್ನೇ ತಲುಪಿಸಿದಾಗ ಕೊಟ್ಟಾಗ ಅವರು ಈಗ ಹೇಳ್ತಾರೆ ನಮ್ಮದು ಏನೂ ಇಲ್ಲ, ಬೇಳೆಕಾಳು ಎಲ್ಲಿ ಹೋಗೋದ್ರಿಂದ ಇತ್ತಲ್ಲಿ ಬೇಳೆ ಹೊತ್ಕೊಂಡು ಹೋಗ್ಲಿಕ್ಕಾಗಲ್ಲ, ಸಡನ್ ನೆರೆ ಬಂತು, ಇಂಥ ಪರಿಸ್ಥಿತಿಯಲ್ಲಿ ಈ ರೀತಿ ಇದೆ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಅಷ್ಟು ನೆರೆ ಬರುವಾಗ ಆ ಗ್ರಾಮದಲ್ಲಿ 5 ಜನ ಗರ್ಭಿಣಿಯರಿದ್ದಾರಂತೆ. ಅಲ್ಲಿ ಪರಿಸ್ಥಿತಿ ಏನು ಮಾಡಬೇಕು ಅಂತ ಮೊದಲೇ ಅದನ್ನು ಬರ್ತಾ ಇರುವಾಗ ಆ ನೆರೆ ಸೇತುವೆಯಲ್ಲಿ ನಿಲ್ತಾ ಇರುವಾಗ ಯಾವಾಗ ನಿಲ್ತದೆ ಅಂತಲೇ ಗೊತ್ತಿಲ್ಲ ಮಳೆ, ಆ ನೆರೆ ಆ ರೀತಿ ಹೋಗ್ತಾ ಇರುವಾಗ ತಕ್ಷಣವನ್ನೇ ಆ ಮೇಲೆ ನೀರು ಕಮ್ಮಿ ಇರುವಂಥ ಜಾಗದಲ್ಲಿ ತಂದು ಅವರನ್ನು 5 ಜನ ಗರ್ಭಿಣಿಯರನ್ನು ತಂದು ಒಂದು ಶಾಶ್ವತ ಜಾಗದಲ್ಲಿ ನೆಲೆಸಿದ್ದಾರಂತೆ ಅಂತ ಗಂಭೀರ ನೋಡಿ. ಅಂತ ಒಂದು ವೇಳೆ ಅವರು ಈ ಕಡೆ ತಲುಪಿಸಿದ್ದಾರೆ ಅವರ ಗರ್ಭಿಣಿಯರ ಪರಿಸ್ಥಿತಿ ಗಂಭೀರ ಆಗ್ತಿತ್ತು ನನ್ನ ಭಾವನೆ. ಎಸ್, ಖಂಡಿತ ಸರ್. ಏನು ಅಂತಂದರೆ ಪರಿಹಾರ ಸಾಮಗ್ರಿಗಳನ್ನೆಲ್ಲ ಕೊಡ್ತೇವೆ, ಎಲ್ಲ ಹೌದು, ಎಲ್ಲ ಸಂತ್ರಸ್ತರಿಗೆ ಎಲ್ಲ ರೀತಿಯಲ್ಲಿ ಕೂಡ ವ್ಯವಸ್ಥೆಗಳನ್ನು ಮಾಡಿ ಕೊಡ್ತೇವೆ. ಆದರೆ ನಂತರ ಇದಕ್ಕೊಂದು ಶಾಶ್ವತ ಪರಿಹಾರ ಅಂತಕ್ಕಂಥದ್ದೊಂದು ಬೇಕಲ್ಲ ಸರ್. ಅಂತಂದರೆ ಯಾಕಂತಂದರೆ ಮನೆಗಳನ್ನು ಕೊಡುವಂಥ ಒಂದು ನಿಟ್ಟಿನಲ್ಲಾಗಿರ್ಬೋದು, ಎಷ್ಟೋ ಜನ ಒಂದು ಕುಟುಂಬವನ್ನು ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ಮನೆ ಮಠಗಳನ್ನು ಕಳ್ಕೊಂಡಿದ್ದಾರೆ. ಇದೆಲ್ಲದರ ನಿಟ್ಟಿನಲ್ಲಿ ಕೂಡ ಒಂದು ಶಾಶ್ವತ ಪರಿಹಾರದ ಒಂದು ಅಗತ್ಯ ಇದೆ. ಖಂಡಿತ ಏನು ಮಾಡಬೇಕು ನಂತರ ಅಂತ ಶಾಶ್ವತ ಪರಿಹಾರ ಮಾಡಬೇಕಾದ್ರೆ ಈಗಾಗಲೇ ನಾವು ಆಗಲೇ ಚರ್ಚೆ ಮಾಡಿದ ಹಾಗೆ ಸರ್ಕಾರದ ಒಂದು ಜವಾಬ್ದಾರಿ. ಆದರೆ ಸರ್ಕಾರ ಮಾಡ್ತದೆ ಅಂತ ಹೇಳಿಕೊಂಡು ನಾವು ಕಣ್ಣುಮುಚ್ಚಿ ಕೂತ್ಕೊಳ್ಳಿಕ್ಕೂ ಆಗೋದಿಲ್ಲ. ನಾವು ಸಂಘ ಸಂಸ್ಥೆಗಳು ಅದಕ್ಕೂ ನಾವು ಮುಂದಡಿ ಇಡಬೇಕು. ಜೋಡುಪಾಲದಂತಹ ಸ್ಥಳದಲ್ಲಿ ಕೊಡಗಿನಲ್ಲಿ ಕಳೆದ ವರ್ಷ ಹಲವಾರು ಸಂಘಟನೆಗಳು ಮನೆಗಳನ್ನು ಕಟ್ಟಿಕೊಟ್ಟಿದೆ, ತಾತ್ಕಾಲಿಕ ನೆಲೆಗಳನ್ನು ಕಟ್ಟಿಕೊಟ್ಟಿದೆ, ಶಾಶ್ವತ ನೆಲೆಗಳನ್ನು ಕೂಡ ಕಟ್ಟಿಕೊಟ್ಟಲಿಕ್ಕೆ ಹಲವಾರು ಸಂಘಟನೆಗಳು ಪ್ರಯತ್ನ ಮಾಡಿವೆ, ಕೆಲಸ ಮಾಡಿವೆ. ಈ ನಿಟ್ಟಿನಲ್ಲಿ ಕೂಡ ಸಂಘಟನೆಗಳು ಕೆಲಸ ಮಾಡಬೇಕು. ಲಯನ್ಸ್ ಇರ್ಬೋದು, ರೋಟರಿ ಇರ್ಬೋದು, ಜೆಸಿ ಇರ್ಬೋದು, ಯಾವುದೇ ಸಂಘ ಸಂಸ್ಥೆಗಳು ಕೂಡ ಕನಿಷ್ಠ ನಾನು ಹೇಳುವಂಥದ್ದು 1 ಹೊತ್ತಿನ ಊಟವನ್ನು ಬಿಟ್ಟು 1 ತಿಂಗಳು 1 ಹೊತ್ತಿನ ಊಟ ಬಿಟ್ಟರೆ ಧಾರಾಳ ಆಗ್ತದೆ ನಮಗೆ ಅವರಿಗೆ ಕೊಡಲಿಕ್ಕೆ ಬೇಕಾದಾಗತ್ತೆ. ನಾವು ಹೊರಗಿಂದ ಎಲ್ಲಿ ತರೋದು ಬೇಡ. ಒಂದು ಹೊತ್ತು ಉಪವಾಸ ಇದ್ದರೆ ನಾವು ಯಾರೂ ಸಾಯೋದಿಲ್ಲ. 1 ಹೊತ್ತು, ಇವರಂತೂ ವಾರಗಟ್ಟಲೆ ಉಪವಾಸ ಇದ್ದಾರೆ. ಸೊ ಈ ರೀತಿಯಲ್ಲಿ ಈ ನಿಟ್ಟಿನಲ್ಲಿ ಕೂಡ ನಾವು ಯೋಚನೆ ಮಾಡಿ ನಾವು ಹೆಚ್ಚಿನವರು ಈ ಸಮಾಜದಲ್ಲಿ ಬದುಕಿರೋ 30-40% ಜನ ಯಾವುದೋ ಒಂದು ಸಂಘಟನೆ ಸದಸ್ಯರಾಗಿರ್ತಾರೆ. ಈ ತಾವು ನೆಚ್ಚಿಕೊಂಡಂಥ ಸಂಘಟನೆಗಳ ಮೂಲಕ ಕನಿಷ್ಠ ಒಂದು ಕುಟುಂಬಕ್ಕೆ 1 ಮನೆಯನ್ನಾದರೂ ಕಲ್ಪಿಸಿಕೊಡ್ಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ನಾವೆಲ್ಲ ಸೇರಿ ಮಾಡಿದರೆ ಅದಕ್ಕಿಂತ ದೊಡ್ಡ ಒಂದು ಪ್ರಯೋಜನ ಬೇರೆ, ಅದಕ್ಕಿಂತ ದೊಡ್ಡ ಸಮಾಜ ಸೇವೆ ಬೇರೆ ಇಲ್ಲ ಅಂತೇಳಿ ಭಾವಿಸ್ತೇನೆ. ಎಸ್, ಖಂಡಿತ. ಇಷ್ಟೊತ್ತು ಈ ಒಂದು ವಿಚಾರವಾಗಿ ಮಾತಾಡೋದಕ್ಕೆ ಧನ್ಯವಾದಗಳು. ಮತ್ತು ಅದೇ ರೀತಿಯಲ್ಲಿ ನೆರವನ್ನು ಕೊಡ್ತಾ ಇದ್ದೀರಿ, ನಮ್ಮದು ಕೂಡ ಸಹಕಾರಗಳು ಇದ್ದೇ ಇರುತ್ತೆ. ಅದೇ ರೀತಿಯಲ್ಲಿ ಜನರು ಕೂಡ ಆದಷ್ಟು ಬೇಗ ನೆರವನ್ನು ಕೊಡಬೇಕು ಅಂತ ಹೇಳ್ತಾ ಒಂದು ಕಾರ್ಯಕ್ರಮ. ಧನ್ಯವಾದಗಳು. ಈಗಾಗಲೇ ಮಾತಾಡ್ದ ಹಾಗೆ ನೆರೆ ಸಂತ್ರಸ್ತರಿಗೆ ನಾವು ಸಹಾಯವನ್ನು ಮಾಡಬೇಕಾದಂಥ ಒಂದು ಸಮಯ ಬಂದಿದೆ. ಆ ನಿಟ್ಟಿನಲ್ಲೂ ಕೂಡ ನಾವು ಪಕ್ಷಾತೀತವಾಗಿ ನಾವು ಮುಂದಡಿಯನ್ನು ಇಡಬೇಕು. ಅದೇ ರೀತಿಯಲ್ಲಿ ಸಂಘಟನೆಗಳು, ಎಲ್ಲ ಒಂದು ಸಂಘಟನೆಗಳಿಗೂ ಕೂಡ ನಾವು ಬೆನ್ನೆಲುಬಾಗಿರಬೇಕು. ಜನರು ಸಂಘಟನೆಗಳಲ್ಲಿ ಇಲ್ಲದೇ ಇದ್ರೂ ಕೂಡ ಚಿಂತೆ ಇಲ್ಲ, ಆದರೆ ಸಂಘಟನೆಯವರ ಜೊತೆಗಿರಿ. ಅದೇ ರೀತಿಯಲ್ಲಿ ರಾಜಕಾರಣಿಗಳು ಅಷ್ಟೇ ಪಕ್ಷಾತೀತವಾಗಿ ಈ ಒಂದು ನಿಟ್ಟಿನಲ್ಲಿ ಜನರಿಗೆ ಸಹಾಯವನ್ನು ಮಾಡಬೇಕು, ಸಂತ್ರಸ್ತರಿಗೆ ಸಹಾಯವನ್ನು ಮಾಡಬೇಕು. ಸಾಕಷ್ಟು ಜನರು ಕುಟುಂಬವನ್ನು ಕಳೆದುಕೊಂಡಿದ್ದಾರೆ, ಮನೆ ಮಠಗಳನ್ನು ಕಳೆದುಕೊಂಡಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ. ಜಾನುವಾರುಗಳು, ಪ್ರಾಣಿಗಳು ಅವರೆಲ್ಲರೂ ಕೂಡ ಸಂಕಷ್ಟದಲ್ಲಿರ್ತಕ್ಕಂಥದ್ದು. ಇದೆಲ್ಲದಕ್ಕೂ ಕೂಡ ನಾವು ಹೆಗಲಾಗಬೇಕು. ನಾವು ಇದ್ದವರು ಉಳ್ಳವರು, ಈಗ ಇಲ್ಲದೇ ಇದ್ದವರಿಗೆ ನಾವು ಸಹಾಯವನ್ನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಇದೇ ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿ ಮತ್ತು ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ.